ವೀಕ್ಷಕರೇ ನಮಸ್ಕಾರ. ಕದನ ಕುತೂಹಲ, ಇದು ಚುನಾವಣಾ ಹೋರಾಟದ ರಾಜಕೀಯ. ಇವತ್ತಿನ ರಾಜಕೀಯ ಹೋರಾಟದಲ್ಲಿ ಮುಂದುವರೆದಂತಹ ಪ್ರಮುಖ ನಾಯಕರನ್ನು ನಾವು ಈ ವಿಷಯದಲ್ಲಿ ಮಾತಾಡ್ತಾ ಬರ್ತಾ ಇದ್ದೇವೆ ಕದನ ಕುತೂಹಲದಲ್ಲಿ. ಸೊ ಇವತ್ತಿನ ಕದನ ಕುತೂಹಲದಲ್ಲಿ ನಾವು ಮಾತಾಡ್ತಿದ್ದೇವೆ ಮುನಿಯಾಲು ಉದಯ್ ಶೆಟ್ಟಿ ಅವರೊಂದಿಗೆ. ಉದಯ್ ಶೆಟ್ಟಿ ಅವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ದಿಸೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ, ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗಾಗಲೇ ನೀವು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದೀರಿ. ಈಗಾಗಲೇ ಬಹಳ ಸುತ್ತಿನ ಪ್ರಚಾರ, ಮನೆ ಮನೆಗೂ ಕೂಡ ಭೇಟಿ ನೀಡಿದ್ದೀರಿ ಅಂತ ನಮಗೆ ಬಂದ ಸುದ್ದಿ ಮಾಹಿತಿ ಹೇಳ್ತಾ ಇದೆ. ಆದರೆ ಯಾವುದೇ ಅಂದರೆ ಬಹಳಷ್ಟು ಆಕಾಂಕ್ಷಿಗಳಿರುವಾಗ ನೀವೊಬ್ಬರು ಮಾತ್ರ ಈ ರೀತಿಯ ಉತ್ಸಾಹದಲ್ಲಿ ತೊಡಗಲಿಕ್ಕೆ ಕಾರಣ ಏನು ಅಂತ? ಬಂಧುಗಳೇ, ನಿಮಗೆ ಗೊತ್ತಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಹಿನ್ನೆಲೆ ಏನಂದರೆ, ನಾವು ನಮ್ಮ ಅಜ್ಜ, ನನ್ನ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಸತತವಾಗಿ ದುಡಿತಾ ಬಂದವರು. ನಮ್ಮ ಬಾಲ್ಯ ಜೀವನ ಬಿಟ್ಟು ಆನಂತರದ 30 ವರ್ಷದ ಜೀವನದಲ್ಲಿ ವೀರಪ್ಪ ಮೊಯ್ಲಿಯವರು ಶಾಸಕರಿರುವಾಗಿರ್ಬೋದು, ಗೋಪಾಲ್ ಭಂಡಾರಿ ಶಾಸಕ ಆಗಿರ್ಬೋದು, ನಾವು ಸತತವಾಗಿ ಪಕ್ಷಕ್ಕಾಗಿ ದುಡಿತಾ ಬಂದವರು. ಈಗ ಏನಾಗಿದೆ ನೀವು ನೋಡ್ತಾ ಇದ್ದೀರಿ, ಕಳೆದ ನಮ್ಮ ವಿಧಾನಸಭಾ ಚುನಾವಣೆಯನ್ನು ನಾವು ಕಳ್ಕೊಂಡ ನಂತರ ನಮ್ಮ ಪಕ್ಷ ಆ ನಂತರ ಬಂದ ಸರಣಿ ಎಲ್ಲ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಪಂಚಾಯತ್ ಇರ್ಬೋದು, APMC ಇರ್ಬೋದು, ಎಲ್ಲ ಚುನಾವಣೆಯಲ್ಲಿಯೂ ನಾವು ನಮ್ಮನ್ನು ಕಳ್ಕೊಂಡೆವು. ಆಗ ಇದಕ್ಕೆ ಹೇಗೆ ಚೈತನ್ಯ ಕೊಡಬೇಕು, ಏನು ಮಾಡಬೇಕೆನ್ನುವ ದೃಷ್ಟಿ ಇಟ್ಕೊಂಡು ನಾನು ಮುಂದೆ ಬಂದೆ. ಅದೇ ಸಮಯದಲ್ಲಿ ನಾವು ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮನ್ನು ಪಕ್ಷ ನಮ್ಮ ಕೆಲಸವನ್ನು ಗುರುತಿಸಿ ನಮಗೆ ಒಂದು ಸ್ಥಾನಮಾನವನ್ನು ನೀಡಿತು. ಆಗ ಆ ದಿಸೆಯಲ್ಲಿ ನಾವು ನಮ್ಮ ಎಲ್ಲ 34 ಪಂಚಾಯತಿಯನ್ನು, ನಮ್ಮ ಮುನ್ಸಿಪಾಲ್ಟಿಯ ಎಲ್ಲ ಗೌರವಾನ್ವಿತ ಕೌನ್ಸಿಲರ್ಸರನ್ನು ಮತ್ತು ಎಲ್ಲ ನಮ್ಮ ಮುಖ್ಯ ಸ್ತರದ ಎಲ್ಲ ಒಂದು ನಮ್ಮ ನಾಯಕರನ್ನು ಭೇಟಿ ಮಾಡಿ ಪಕ್ಷದನ್ನು ಸಂಘಟಿಸುವ ಬಗ್ಗೆ ಅವರ ಹತ್ರ ಮಾತಾಡಿಕೊಂಡೆ. ಖಂಡಿತ ಪಕ್ಷವನ್ನು ಸಂಘಟಿಸಬೇಕು, ಬಲಪಡಿಸಬೇಕು, ನೀನು ಮುಂದೆ ಬರಬೇಕಂತ ಹೇಳಿದರು. ಆ ನಿಟ್ಟಿನಲ್ಲಿ ಪಕ್ಷವನ್ನು ಈಗ ಸುಮಾರು 1 ವರ್ಷದಿಂದ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿ ಸಂಘಟಿಸ್ತಾ ಬಂದೆ. ಅದು ಬರ್ತಾ ಇರುವಾಗ ನಿಮಗೆ ಗೊತ್ತಿರ್ಬೋದು, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 4.5 ವರ್ಷ ಈಗ ಯಾವ ರೀತಿ ಸರ್ಕಾರವನ್ನು ಕೊಟ್ಟರಂತ. ಈಗಾಗಲೇ ಬಾಕಿ ಎಲ್ಲರೂ ಹೇಳ್ತಿರುವ ಹಾಗೆ ದೇವರಾಜ ಅರಸು ನಂತರ ಇಂಥ ಒಂದು ಉತ್ತಮ ಸರ್ಕಾರವನ್ನು ಕೊಟ್ಟವರು ಇನ್ನೊಬ್ಬರು ಯಾರು ಇರಲಿಕ್ಕಿಲ್ಲ. ಯಾವುದೇ ಎಲ್ಲ ಭಾಗ್ಯ ವಿಷಯ ಇರ್ಬೋದು, ಎಲ್ಲ ಜನರನ್ನು ಮುಟ್ಟುವ ವಿಚಾರದಲ್ಲಿರ್ಬೋದು, ಅಥವಾ ಡೆವಲಪ್ಮೆಂಟ್ ವಿಷಯದಲ್ಲಿರ್ಬೋದು, ರಾಜ್ಯವೇ ನಂಬರ್ 1 ದಿಶೆಯಲ್ಲಿ ಹೋಗ್ತಾ ಉಂಟು. ಇದಿರುವಾಗ ನಾವು ಕಾರ್ಕಳದಲ್ಲಿ ಸಹ ಕಳೆದ ಚುನಾವಣೆಯಲ್ಲಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಂಡೆವು. ಅದನ್ನು ಪುನರಪಿ ಹೇಗೆ ತರಬೇಕು, ಏನು ಮಾಡಬೇಕೆಂದು ಚಿಂತನೆಯೊಂದಿಗೆ ಇಡೀ ಕಾರ್ಕಳ ತಾಲೂಕಿನಾದ್ಯಂತ ನಾನು ನಮ್ಮ ಪಕ್ಷವನ್ನು ಸಂಘಟಿಸುವಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಸೊ ಉದಯಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಬಂದರೆ ನೀವು ಪ್ರಯತ್ನ ಪಟ್ಟಿದ್ದೀರಿ, ಅಥವಾ ನಿಮ್ಮ ಪ್ರಯತ್ನದ ಫಲವಾಗಿ ಇಲ್ಲಿ ಪಕ್ಷ ಅಭಿವೃದ್ಧಿ ಹೊಂದುತ್ತಾ ಇದೆ ಅಥವಾ ಪಕ್ಷದ ಸಂಘಟನೆ ಆಗ್ತಾ ಇದೆ ಅಂತ. ಹಾಗಿದ್ದ ಮಾತ್ರಕ್ಕೆ ನಿಮಗೆ ಟಿಕೆಟ್ ಕೊಡಬೇಕು ಅಂತ ಏನೂ ಇಲ್ಲ. ಆದರೂ ಮತ್ತು ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹಾಗೆ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ನಿಮಗೆ ಮಾತ್ರ ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಹಿಂದಿರುವವರು ಯಾರು, ನಿಮ್ಮನ್ನು ಬೆಳೆಸಿದವರು ಯಾರು, ನಿಮ್ಮ ಗಾಡ್ ಫಾದರ್ ಯಾರು ಪ್ರಶ್ನೆ ಕೂಡ ಬರ್ತದೆ. ಅದು ಯಾರು ಅಂತ ಹೇಳ್ಬೋದು. ನೋಡಿ ಬಂಧುಗಳೇ, ನಿಮಗೆ ಗೊತ್ತಿರ್ಬೋದು, ಯಾವಾಗಲೂ ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ. ಕಾರ್ಯಕರ್ತರು ಇದ್ದರೆ ಮಾತ್ರ ಪಕ್ಷ. ನೀವು ಏನೋ ಒಂದು ಲಾಬಿ ಮಾಡಿ ಅಥವಾ ಯಾರ ಹಿಂದೆ ಹೋಗಿ ಡೆಲ್ಲಿಯಿಂದ ಟಿಕೆಟ್ ತಗೊಬಂದರೆ ಇಲ್ಲಿ ನಮ್ಮ ಬೂತಿ ಬರುವಾಗ ನಿಮ್ಮ ಹತ್ರ ಜನ ಇಲ್ಲ ಇದ್ದರೆ ಅದು ಯಾವುದೇ ಉಪಯೋಗ ಬರೋಲ್ಲ. ಈ ಸತ್ಯವನ್ನು ನಾನು ಕಂಡುಕೊಂಡವನು. ಆ ನಿಟ್ಟಿನಲ್ಲಿ ಪಕ್ಷವು ನನಗೆ ಯಾಕೆ ಟಿಕೆಟ್ ಕೊಡ್ತಂದ, ನಾವು ಪಕ್ಷಕ್ಕೆ ಇಷ್ಟು ಸಮಯದಿಂದ ದುಡ್ಕೊಂಡು ಬಂದದನ್ನು ನೋಡಿದ್ದಾರೆ. ಮತ್ತು ಪಕ್ಷದಲ್ಲಿ ಈಗ ಯುವಕರಿಗೆ ಅಧಿಕಾರ ಎಂಬ ಹೊಸ ಒಂದು ನಿಲುವನ್ನು ನಮ್ಮ ರಾಹುಲ್ ಗಾಂಧಿಯವರ ಒಂದು ಏನು ಸ್ಪಷ್ಟೋಕ್ತಿ, ಯಾರು ಯುವಕರಿದ್ದಾರೆ, ಯಾರು ಪಕ್ಷ ಸಂಘಟನೆ ತೊಡಗಿಸಿಕೊಡ್ತಾರೆ ಅವರಿಗೆ ಟಿಕೆಟ್ ಕೊಡ್ತಾರೆ ಭರವಸೆ ಇದೆ. ಮತ್ತು ನಾವು ನಮ್ಮ ನಾಯಕರಾದ ಗೋಪಾಲ್ ಭಂಡಾರಿ ಅವರು, ಅದರಾಗಿದ್ದು ನಮ್ಮ ರಾಷ್ಟ್ರ ನಾಯಕರು, ನಮ್ಮ ನಾಯಕರಾದ ಮಾತ್ರ ಹೇಳಿಕ್ಕಾಗಲ್ಲ, ಈ ರಾಷ್ಟ್ರದ ನಾಯಕರಾದ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಅವರಿಗೆಲ್ಲ ಗೊತ್ತಿದೆ ಯಾರಿಗೆ ಕೊಟ್ಟರೆ ಏನಾಗ್ತದೆ, ಇದನ್ನು ಹೇಗೆ ಮಾಡಬೇಕು ಏನು ಎನ್ನುವ ಬಗ್ಗೆ ಅವರಿಗೆಲ್ಲ ಕಲ್ಪನೆ ಇದೆ. ಅದರಿಂದ ಖಂಡಿತವಾಗಿಯೂ ನನ್ನ ಕೆಲಸವನ್ನು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ಏನು ಆಕಾಂಕ್ಷೆ ಇದೆ. ನಮ್ಮಲ್ಲಿ ಸುಮಾರು 204 ಬೂತ್ಗಳಿವೆ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ. 204 ಬೂತಿನ ಎಲ್ಲ ನಮ್ಮ ನಾಯಕರ ಒಂದೇ ಅಭಿಪ್ರಾಯದಲ್ಲಿದ್ದಾರೆ. ಎಲ್ಲರೂ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಗೆಲ್ತಾರೆ ಅನ್ನೋ ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಖಂಡಿತ ನಮ್ಮ ನಾಯಕರು ನಿರ್ಧಾರವನ್ನು ತಗೊಳ್ಳೋದಿಲ್ಲ. ನಾನು ಸಹ ಈ ಪಕ್ಷದಲ್ಲೇ ಇರುವವನು, ಪಕ್ಷದಿಂದಲೇ ಬೆಳೆದವನು, ಪಕ್ಷದಿಂದಲೇ ದೊಡ್ಡದವನು. ಆದ್ದರಿಂದ ಖಂಡಿತ ನನ್ನ ಮನ್ನಣೆಯನ್ನು ಅವರು ಮನ್ನಿಸ್ತಾರೆ ಎಂಬ ಅಚಲವಾದ ನಂಬಿಕೆ ನನಗಿದೆ. ನೀವು ಈಗಾಗಲೇ ಹೇಳಿದ್ರಿ ವೀರಪ್ಪ ಮೊಯ್ಲಿಯವರು ನಮ್ಮ ನಾಯಕರು ಅಥವಾ ರಾಷ್ಟ್ರ ನಾಯಕರು ಅಂತ. ವೀರಪ್ಪ ಮೊಯ್ಲಿಯವರು ರಾಷ್ಟ್ರ ನಾಯಕರು ಅಥವಾ ಕಾಂಗ್ರೆಸ್ಸಿನ ರಾಷ್ಟ್ರ ನಾಯಕರಾಗಿರುವಾಗ ಅವರ ಪುತ್ರನನ್ನೇ ಹರ್ಷನನ್ನೇ ನಮ್ಮ ಅಲ್ಲಿ ಅಭ್ಯರ್ಥಿಯಾಗಿ ಇರಿಸುವ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದರ ಜೊತೆಯಲ್ಲಿ ಭಂಡಾರಿಯವರಿದ್ದಾರೆ, ಗೋಪಾಲ್ ಭಂಡಾರಿಯವರಿದ್ದಾರೆ, ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದರ ಮಧ್ಯದಲ್ಲಿ ನಿಮಗೆ ಟಿಕೆಟ್ ಸಿಗ್ತದೆ ಅಂತ ನೀವು ಹೇಗೆ ನಿರೀಕ್ಷೆ ಮಾಡ್ತೀರಿ? ಮತ್ತು ಅವರು ಅಂದರೆ ನಿಮ್ಮನ್ನು ಮೀರಿ ಅವರು ಟಿಕೆಟ್ ತರುವುದಿಲ್ಲ ಅಂತ ಹೇಗೆ ನಿಮಗೆ ಅನ್ನಿಸ್ತಾ ಇದೆ? ನೋಡಿ, ಗೋಪಾಲ್ ಭಂಡಾರಿಯವರು ಈಗಾಗಲೇ ನಮ್ಮ ಹಿರ್ಗಾನದಲ್ಲಿ ಆದ ಸಾರ್ವಜನಿಕ ಸಭೆಯಲ್ಲಿ ಬೇರೆ ಕಡೆ ಸಹ ಅವರು ಹೇಳಿದ್ದಾರೆ,
ನಾನು ಮುಂದಿನ ವಿಧಾನಸಭೆಯಲ್ಲಿ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ನನಗೆ ನಾನು ನಿಲ್ಲುವುದಿಲ್ಲ, ನನ್ನ ಸ್ಪರ್ಧೆ ಇಲ್ಲ ಅಂತ ಸ್ಪಷ್ಟವಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ನಮ್ಮ ಇಲ್ಲಿನ ಬೂತ್ನ ಯಾರು ಅಧ್ಯಕ್ಷರಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರು ಯಾರಿಗೆ ಹೇಳ್ತಾರೆ ಅವರಿಗೆ ಟಿಕೆಟ್ ಕೊಡ್ತಾರೆ. ಅದರಿಂದ ನನಗೇನೆ ಟಿಕೆಟ್ ಕೊಡ್ತಾರೆ ನಮ್ಮ ನಾಯಕರು ಎನ್ನುವ ಅಚಲವಾದ ನಂಬಿಕೆ ನನಗಿದೆ. ವೀರಪ್ಪ ಮೊಯ್ಲಿ ಅಂತ ಪ್ರಭಾವಿತ ವ್ಯಕ್ತಿ, ರಾಷ್ಟ್ರೀಯ ನಾಯಕ ಮತ್ತು ಅದನ್ನು ಹೈಕಮಾಂಡಲ್ಲಿ ತಮ್ಮ ಕೈಯನ್ನು ಪ್ರಭಾವಿತನಾಗಿರುವಂಥ ವ್ಯಕ್ತಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವ ವಿಷಯದಲ್ಲಿ ನಿಮ್ಮ ಅಂದರೆ ಬಹಳಷ್ಟು ಪ್ರಯತ್ನ ಮಾಡ್ತಿರುವಾಗ ನೀವು ಅನ್ನುವಂಥ ಪ್ರಯತ್ನ ಹೇಗೆ ಸಾಧ್ಯ ಆಗ್ತದೆ? ನೋಡಿ, ನಾನು ಸಹ ಅವರ ಶಿಷ್ಯನೇ. ಯಾಕಂದರೆ ನಮ್ಮ ಅಜ್ಜೆ, ನಮ್ಮ ತಂದೆ ಇವರೆಲ್ಲ ಕಾಂಗ್ರೆಸ್ಸಿಗಾಗಿ ಅಥವಾ ವೀರಪ್ಪ ಮೊಯ್ಲಿಯವರ ನಾಯಕತ್ವಕ್ಕಾಗಿ ನಾವೆಲ್ಲ ದುಡಿದವರು. ಅದರಿಂದ ಅವರು ನಮ್ಮ ಕರ್ತವ್ಯ, ನಮ್ಮ ಕೆಲಸವನ್ನು ಮನೆಗಂಡು ಅಥವಾ ನಮ್ಮ ಕ್ರಿಯಾಶೀಲತೆಯನ್ನು ನೋಡಿ ಖಂಡಿತ ಅವರಿಗೆ ಮನವರಿಕೆ ಆಗಿದೆ. ಅವರು ಉದಯ್ ಶೆಟ್ಟಿ ನನ್ನ ಅಭ್ಯರ್ಥಿಯವನ್ನೇ ಬೆಂಬಲಿಸ್ತಾರೆ ಎಂಬ ಅಚಲವಾದ ಧೈರ್ಯ ನನಗಿದೆ. ಸೊ ನೀವೀಗಾಗಲೇ ಅಂದರೆ ರಾಜಕೀಯಕ್ಕೆ ಬಂದು ಈಗಾಗಲೇ ಅಂದರೆ ನೀವು ಹೇಳಿದ ಹಳೆಯ ನಿಮ್ಮ ಮನೆತನ ಕಾಂಗ್ರೆಸ್ಸಿಗರಾದರೂ ಕೂಡ ನೀವು ನಿಮ್ಮ ರಾಜಕೀಯ ಒಡನಾಟ ಕಾಣ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಮಾತ್ರ. ಅಂದರೆ ನೀವು ಗುತ್ತಿಗೆದಾರರಾಗಿ ಅಥವಾ ಉದ್ಯಮಿಯಾಗಿ ಹೆಚ್ಚು ಗುರುತಿಸಿಕೊಂಡವರು. ಈಗ ಒಮ್ಮೆಗೆ ರಾಜಕೀಯ ಬಂದದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸ್ತದೆ. ಇಲ್ಲ, ನೀವು ಎಣಿಸ್ಕೊಂಡಾಗೆ ಇಲ್ಲ. ನಾವು ಗುತ್ತಿಗೆದಾರ ನೋಡಿ, ನಾನು ಸಹ ನನ್ನ ನಿಟ್ಟೆಯಲ್ಲಿ ಮಾಡಿ ಆನಂತರ MTech MITಯಲ್ಲಿ ಮಾಡಿ ಮನುಷ್ಯನಿಗೆ ಉದ್ಯೋಗ ಬೇಕು. ನಾವು ಎಲ್ಲಿಯ ಹೊರದೇಶಕ್ಕೆ ಹೋಗಿ ಒಂದು ಒಳ್ಳೆಯ ಸಂಬಳ ತಗೊಳ್ಳೋ ಕಂಪನಿಗಾಗಿ ದುಡಿಬೋದು. ನಾವು ಆ ಒಂದು ಚಿಂತನೆಗೆ ಹೋಗಿಲ್ಲ. ನಾವು ಭಾರತದಲ್ಲೇ ಕಲ್ತಿದ್ದೇವೆ, ಇಲ್ಲೇ ಈ ಮಣ್ಣಿನಲ್ಲಿ ಹುಟ್ಟಿದ್ದೇವೆ. ನಾವು ಏನಾದರೂ ಕೆಲಸ ಮಾಡಿದ್ರು ಈ ಮಣ್ಣಿಗಾಗಿ ಮಾಡಬೇಕನ್ನೋ ಅಚಲವಾದ ಒಂದು ನಿರ್ಧಾರದೊಂದಿಗೆ ಮತ್ತು ಜನರೊಟ್ಟಿಗೆ ಇರಬೇಕಂತ ನಾವು ಮಾಡ್ತಿರುವ ಈ ಸರ್ಕಾರದ ಕೆಲಸವನ್ನು ಮಾಡ್ತಿದ್ದೇವೆ. ಸರ್ಕಾರದಿಂದ ಟೆಂಡರನ್ನು ಅದು ನೋಡಿ, ಒಬ್ಬ ಮನುಷ್ಯನಿಗೆ ವೃತ್ತಿ ಅಂತ ಇರ್ತದೆ. ಅವ ಹೂ ಮಾರೋದು ಇರ್ಬೋದು, ಮೀನು ಮಾರೋದು ಇರ್ಬೋದು, ಅಂಗಡಿಯಲ್ಲಿ ವ್ಯಾಪಾರ ಮಾಡೋದು ಇರ್ಬೋದು, ಅಥವಾ ಒಂದು ಶಾಮಿಯಾನದ ವ್ಯಾಪಾರ ಇರ್ಬೋದು, ಅಥವಾ ಸೌಂಡ್ ಸಿಸ್ಟಮ್ ಇರ್ಬೋದು. ಹಾಗೆ ಕಾಂಟ್ರಾಕ್ಟ್ ಸಹ ಒಂದು ಉದ್ಯೋಗ ಅವನಿಗೆ. ಇದು ಏನು ಕದ್ದು ತಿನ್ನುವುದಲ್ಲ. ಇದರ ಬಗ್ಗೆ ತುಂಬ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಅದು ನಾವು ಇಟ್ಕೊಂಡಾಗಿರೋದು. ನಾವು ನೋಡಿ, ನಾವೊಂದು ಆ ಒಂದು ಲೈನಲ್ಲೇ ಕಲಿತು ನಾವು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು, ಆನಂತರ MTech ಸ್ಟ್ರಕ್ಚರಲ್ಲಿ ಮಾಡಿದ್ದು. ಆ ದೃಷ್ಟಿಯಲ್ಲಿ ಸರ್ಕಾರದಿಂದ ಬರುವ ಕೆಲಸವನ್ನು ನೀಟಾಗಿ ಸರ್ಕಾರಕ್ಕೆ ಅದನ್ನು ಅಷ್ಟೇ ಸಮರ್ಥವಾಗಿ ಮಾಡಿಕೊಡಬೇಕು ಮತ್ತು ಜನರೊಂದಿಗೆ ನಾವು ಇರಬೇಕಂತ ಮಾಡ್ತಿದ್ದೇವೆ. ಇದಲ್ಲದೆ ರಾಜಕೀಯದಲ್ಲಿ ನಾನು ಸುಮಾರು 30 ವರ್ಷದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇನೆ. ನಾವು ಇಲ್ಲಂತಿಲ್ಲ, ಆದರೆ ಯಾವುದೇ ಸ್ಥಾನಮಾನವನ್ನು ತಗೊಂಡಿಗೆ ಹೋಗಲಿಲ್ಲ. ನೀವು ಹಾಗೆ ತಪ್ಪು ತಿಳಿಬಾರ್ದು. ಒಬ್ಬ ಇಷ್ಟೊತ್ತು ತಾಲೂಕು ಪಂಚಾಯತ್ ಮೆಂಬರ್ ಆಗಲಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಲ್ಲ, ಪಂಚಾಯತ್ ಮೆಂಬರ್ ಆಗಲಿಲ್ಲ ಅಂದರೆ ಅವನಿಗೆ ಆಗುವ ಯೋಗ್ಯತೆ ಅಥವಾ ಸಾಮರ್ಥ್ಯತೆ ಇಲ್ಲದಾಗಿದ್ದಲ್ಲ, ಅವ ಇನ್ನೊಬ್ಬನಿಗೆ ಅವಕಾಶ ಮಾಡಿಕೊಡ್ತಾನೆ. ಇದು ಕಾಂಗ್ರೆಸ್ನ ಸಿದ್ಧಾಂತ. ನೀವು ಆಗಿಲ್ಲ ಅಂದರೆ, ನೀವೀಗ ಇಷ್ಟೊತ್ತು ಒಬ್ಬ MLA ಆಗಿಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ ಅಂದರೆ ಇನ್ನೊಬ್ಬರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾವು ಆ ಸಮಯದಲ್ಲಿ 5 ವರ್ಷ 10 ವರ್ಷ ಹಿಂದೆವೇ ಈ ಬಗ್ಗೆ ಲಾಬಿ ಮಾಡಲಿಕ್ಕೆ ಹೋಗಿದ್ದರೆ ಆಗ ಇನ್ನೊಬ್ಬ ಅವಕಾಶದಿಂದ ಆಗ್ತಿದ್ದ. ನಾವು ಅದನ್ನು ಮಾಡಲಿಕ್ಕೆ ಹೋಗಿಲ್ಲ. ಈಗ ಏನಾಗಿದೆ, ಇಲ್ಲಿ ಅನಿವಾರ್ಯತೆ ಇದೆ ಒಬ್ಬರದು. ಯಾರು ನಮ್ಮ ಪಕ್ಷಕ್ಕೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಕಳದಲ್ಲಿ ಯಾವುದಾದ್ರೂ ಸುದೃಢವಾಗಿ ಕೆಲಸ ಮಾಡುವ ಅಥವಾ ಈ ಬಗ್ಗೆ ಸಂಘಟಿಸುವವನ ಅಗತ್ಯ ಇದೆ. ಆ ಅಗತ್ಯವನ್ನು ಕಂಡು ಅಲ್ಲಿ ನಾನೊಂದು ಏನು ಹೇಳ್ತಾರೆ, ಒಂದು ಖಾಲಿ ಜಾಗ, ಫಿಲ್ ಅಪ್ ದ ಬ್ಲ್ಯಾಂಕ್ಸ್, ಅಲ್ಲೊಂದು ಏನು ಹೇಳ್ತಾರೆ, ಒಂದು ಜಾಗ ಕ್ರಿಯೇಟ್ ಆದಾಗ ನಾನು ಅಲ್ಲಿ ಹೋಗಿ ಅದನ್ನು ತುಂಬಿಸಿ ಅದಕ್ಕೊಂದು ಶಕ್ತಿ ಕೊಡುವ ಕೆಲಸವನ್ನು ಮಾಡಿದ್ದೇನೆ. ಯಾಕಂದರೆ ಇದು ವೀರಪ್ಪ ಮೊಯ್ಲಿ ಬೆಳೆಸಿದ ಕಾಂಗ್ರೆಸ್. ಇಲ್ಲಿ ಗೋಪಾಲ್ ಭಂಡಾರವರು ಕಟ್ಟಿ ತಮ್ಮ ಎಂತ ಹೇಳ್ತಾರೆ, ಸ್ವಚ್ಛ ರಾಜಕೀಯ ಜೀವನವನ್ನು ನಡೆಸಿದಂಥ ಒಂದು ನಮ್ಮ ಈ ಒಂದು ಕಾರ್ಕಳದ ಚರಿತ್ರೆ, ಆ ಚರಿತ್ರೆಯನ್ನು ಮುಂದುವರಿಸಬೇಕು ಅವರ ಶಿಷ್ಯನಾಗಿ ಎಂಬ ಒಂದು ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಿದ್ದೇವೆ. ಸರ್, ನೀವು ಗುತ್ತಿಗೆದಾರರಾಗಿದ್ದೀರಿ ಮತ್ತು ರಾಜಕೀಯಕ್ಕೆ ಬಂದಿದ್ದೀರಿ. ಸೊ ಇಷ್ಟು ದಿನ ನೀವು ಗುತ್ತಿಗೆದಾರರಾಗಿದ್ದ ಸಮಯದಲ್ಲಿ ನೀವು ಮಾಡಿದ ಕೆಲಸಗಳ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಈಗ ಅಂದರೆ ಅಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ ಅಥವಾ ಕಳಪೆ ಕಾಮಗಾರಿಗಳನ್ನು ಮಾಡಿದ್ದೀರಿ, ಅಲ್ಲಿ ಬಂದ ಹಣವನ್ನು ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದೀರಿ ಅಂತ ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಜನ ಏನೇನೋ ಮಾತಾಡ್ಕೊಳ್ತಾರೆ, ಅದಕ್ಕೇನು ಮಾಡಲಿಕ್ಕಾಗಿಲ್ಲ. ಈಗ ನೋಡಿ, ಒಂದು ಶಾಲೆಯಲ್ಲಿ ಒಂದು 10,000 ವಿದ್ಯಾರ್ಥಿಗಳು ಎಕ್ಸಾಮಿಗೆ ಕೂತ್ಕೊಳ್ತಾರೆ, ನಿಮ್ಗೆ ಗೊತ್ತಿದೆ. ಅದರಲ್ಲಿ 10,000 ಮಕ್ಕಳು ಸಹ ಪಾಸ್ ಆಗೋದಿಲ್ಲ. ಒಂದು 10 ವಿದ್ಯಾರ್ಥಿಗಳಾದರೂ ಫೇಲ್ ಆಗ್ತಾರೆ. ಆ ಫೇಲ್ ಆದ ವಿದ್ಯಾರ್ಥಿ ಎಲ್ಲದರಲ್ಲಿ ಸ್ವಲ್ಪ ಮಾರ್ಕಲ್ಲಿ ಫೇಲ್ ಆಗ್ತಾನೆ. ಹಾಗೆ ನಾನು ಸಹ ಜೀವನದಲ್ಲಿ ಒಂದು 500ರಿಂದ 1,000 ರೋಡ್ ತನಕ ಕೆಲಸವನ್ನು ಮಾಡಿದ್ದೇನೆ. ಅದು ಸಹ ರೋಡ್ ಕೆಲಸ. ಅದೇ ಕಟ್ಟಡ ಕೆಲಸ ಅಷ್ಟು ತೊಂದರೆ ಬರೋದಿಲ್ಲ. ರೋಡ್ ಕೆಲಸ ಮಾಡುವಾಗ ಅಪ್ಪಿತಪ್ಪಿ ಒಂದು ರೋಡಲ್ಲಿ ಈಗ ನಿಮಗೊಂದು 3 ಕಿಲೋಮೀಟರ್ ರೋಡ್ ಇರ್ತದೆ. ನಿಮಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಅಥವಾ ಟಿವಿಯಲ್ಲಿ ತೋರಿಸಲಿಕ್ಕೆ ನಿಮ್ಮ ಬಗ್ಗೆ ಈಗ ನಿಮಗೆ ಏನಾದರೂ ವಿರೋಧ ಪಕ್ಷದಿಂದ ತೊಂದರೆ ಮಾಡಬೇಕಂತ ಎಣಿಸ್ಕೊಂಡು ಕೂಡಲೇ ಆ ಒಂದು 3 ಕಿಲೋಮೀಟ್ರಲ್ಲಿ 100 ಮೀಟರ್ ರೋಡ್ ಹಾಳಾಗಿದ್ದರೂ ಅದರ ಫೋಟೋವನ್ನು ತೆಗೆದು ನೀವು ಅದನ್ನು ದೊಡ್ಡ ಗಂಡತ್ತರಾಗಿ ತೋರಿಸ್ಬೋದು. ಒಂದು 10,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದ್ದರೆ 10 ಸ್ಕ್ವೇರ್ ಫೀಟಲ್ಲಿ ಒಂದು ಕ್ರ್ಯಾಕ್ ಇದ್ದರೆ ಅದನ್ನೇ ನೀವು ಕ್ಯಾಮರಾದಲ್ಲಿ ಪುನಃ ಝೂಮ್ ಮಾಡಿ ಬಿಲ್ಡಿಂಗ್ ಕ್ರ್ಯಾಕ್ ಆಗಿದೆ ಅಂತ ತೋರಿಸ್ಬೋದು. ಇಂಥ ವಿಡಂಬನೆ ಮಾಡೋರು ಇರ್ತಾರೆ. ಏನು ಮಾಡಲಿಕ್ಕೆ, ಅದಕ್ಕೆಲ್ಲ ಹಿದ್ರಿ ನಾವು ಓಡುವವರಲ್ಲ. ನಾವು ಅದರಲ್ಲಿ ಸಂಪಾದನೆ ಮಾಡಿದ್ದನ್ನು ಇಲ್ಲಿ ಖರ್ಚು ಮಾಡಲಿಕ್ಕೆ ಅಂತ ಬಂದದಲ್ಲ. ನಾವು ಪಕ್ಷಕ್ಕೋಸ್ಕರ ಏನಾದರೂ ನಾವು ದುಡಿದೋದರಲ್ಲಿ ಆ ಪಾಲನ್ನು ಕೊಡಬೇಕು. ನಾವು ಸಹ ಅದು ಕೊಡಲಿಕ್ಕೆ ಅಂತೇಳಿ ಅಲ್ಲಿ ಶಕ್ತಿಯನ್ನು ಕೊಡಬೇಕನ್ನೋ ಉದ್ದೇಶದಿಂದ ಬಂದಿದ್ದೇವೆ. ಗುತ್ತಿಗೆದಾರನಿಗೆ ಯಾಕೆ ಬಂತು ರಾಜಕೀಯ ಆಕಾಂಕ್ಷೆ?
ಗುತ್ತಿಗೆದಾರ ಅಲ್ಲ, ನಾನೊಬ್ಬ ರಾಜಕೀಯ ವ್ಯಕ್ತಿ. ನಾನು ಹೇಳಿದೆ ನಿಮ್ಗೆ ಈಗಾಗಲೇ, ನಾನು ಸುಮಾರು 30 ವರ್ಷದಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡು ಬಂದಿದ್ದೇನೆ. ಇವತ್ತು ಇಲ್ಲಿ ಯಾರಾದರೂ ಪ್ರಬಲವಾದ ಅಥವಾ ಒಬ್ಬ ಯಾರಾದರೂ ಅಭ್ಯರ್ಥಿ ಇಲ್ಲ ಎಂಬ ದೃಷ್ಟಿಗೆ ನಾನು ಮಾಡಬೇಕು. ನಾನು ಯಾರಿಗೂ ಪೈಪೋಟಿ ಮಾಡಿ ಅಥವಾ ಯಾರಿಗಾದ್ರೂ ದೂಡಿ ಹಾಕಿ ಅಥವಾ ಯಾರಿಗಾದರೂ ಬೇಜಾರು ಮಾಡಿ ಈ ಸ್ಥಾನವನ್ನು ಕಸಿದುಕೊಳ್ಳಿಕ್ಕೆ ಬರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಜನದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದ್ದಿದ್ದನ್ನು ಮನೆಗಂಡು ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ನಿಮ್ಮನ್ನು ಯಾಕೆ ಜನ ಬೆಂಬಲಿಸಬೇಕು, ಯಾಕೆ ನಿಮ್ಮನ್ನು ಮತ ಹಾಕಬೇಕು? ನೋಡಿ, ನಮ್ಮ ತಂದೆ, ನಮ್ಮ ಅಜ್ಜ, ನಾವು ಹೇಗೆ ಬೆಳ್ಕೊಂಡು ಬಂದಿದ್ದೇವೆ ಅಂತ ಎಲ್ಲ ಜನ ನೋಡ್ತಿ ಕರ್ಕೊಂಡು. ನಾವು ಇಲ್ಲಿ ಸ್ಥಳೀಯ ವ್ಯಕ್ತಿ, ಬೇರೆಯವರಾಗಿ ಎಲ್ಲಿಂದೋ ಬಂದು ಏನು ರಾಜಕೀಯ ಮಾಡಬೇಕಂತ ರಾಜಕೀಯ ಆಶೆಗೋಸ್ಕರ ಇಲ್ಲಿ ಯಾವುದೋ ಉದ್ದೇಶ ಇಟ್ಕೊಂಡು ಬಂದು ಆನಂತರ ರಾಜಕೀಯ ಪರಿವರ್ತನೆ ಆದವರಲ್ಲ. ನಾವು ಇಲ್ಲೇ ಹುಟ್ಟಿ ಇಲ್ಲದೆ ಬೆಳೆದು, ಕಾರ್ಕಳ ಅಂದರೆ ಏನು, ಕಾರ್ಕಳದ ಇಂಚು ಸಹ ನಮ್ಗೆ ಗೊತ್ತುಂಟು. ಯಾವ ಊರಲ್ಲಿ ನಮ್ಮ ಬೆಳುವೆಯಿಂದ ಹಿಡಿದು ನಮ್ಮ ಈಜು ತನಕ ಅಥವಾ ಇಲ್ಲಿ ಇನ್ನ ತನಕ ಅಥವಾ ಎಲ್ಲ ಜಾಗದ ಪರಿಚಯ ನಮಗಿದೆ. ಏನು ಎಲ್ಲಿ ಯಾವ್ದ್ರ ಅವಶ್ಯಕತೆ ಉಂಟು, ಏನು ಮಾಡಬೇಕಂತ. ಅದಕ್ಕೋಸ್ಕರ ನಾವು ನಮ್ಮ ಸಹ ವಿದ್ಯಾರ್ಥಿ ಜೀವನ ನಂತರ 17 ವರ್ಷದಿಂದ ಈಗ ನಮ್ಮ ವೃತ್ತಿ ಜೀವನವನ್ನು ಮಾಡ್ತಿದ್ದೇವೆ. ಗುತ್ತಿಗೆದಾರನಾಗಿಯೋ ಅಥವಾ ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇದ್ದೇವೆ. ಆಗ ಜನ ನಮ್ಮ ನೋಡಿದ್ದಾರೆ, ನಾವು ಜನರಿಗಾಗಿ ಹೇಗೆ ಬದುಕುತ್ತಿದ್ದೇವೆ ಅಥವಾ ಜನರ ಹೇಗೆ ಒಡನಾಟ ಉಂಟಂತ. ಅದನ್ನು ನೋಡಿ ಖಂಡಿತ ನಮ್ಮ ಸಚ್ಚರಿತ್ರೆಯನ್ನು ಕಂಡು ನಮ್ಮ ಒಂದು ವ್ಯಕ್ತಿತ್ವವನ್ನು ಕಂಡು ಖಂಡಿತ ಜನ ಬೆಂಬಲಿಸ್ತಾರೆ ಎಂಬ ಧೈರ್ಯ ನನಗಿದೆ, ಆ ಆತ್ಮವಿಶ್ವಾಸ ಇದೆ. ಸೊ ಇಲ್ಲಿ ಈಗಾಗಲೇ ಶಾಸಕರಿದ್ದಾರೆ, ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ನಾನು ಸಾವಿರಾರು ಕೋಟಿ ಅನುದಾನ ತಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಮತ್ತೊಬ್ಬರು ನಮಗೆ ಅವಶ್ಯಕತೆ ಇದೆ ಎಂಬ ಪ್ರಶ್ನೆ ಬರ್ತದೆ. ಯಾರು ಕೆಲಸ ಮಾಡಿದ್ದಾರೆ, ಯಾರು ಮಾಡಲಿಲ್ಲ ಮತ್ತು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡುವವನಂತೂ ನಾನಲ್ಲ. ಆದರೆ ಅಭಿವೃದ್ಧಿ ಅಂದರೆ ಬರೀ ಫ್ಲೆಕ್ಸ್ ಮತ್ತು ಬ್ಯಾನರ್ ಇರುವುದಲ್ಲ. ಅದು ನಿಜ ಅರ್ಥದಲ್ಲಿ ಅಭಿವೃದ್ಧಿ ಏನಂತ ನನಗೊಂದು ಸಲ ಜನರು ಆಶೀರ್ವಾದ ಮಾಡಲಿ, ನಾನು ಕಾರ್ಕಳದ ಜನತೆ ನನಗೆ ಒಂದೇ ಅವಕಾಶ ಕೊಡಲಿ, ನಾನು ಅದನ್ನು ಮಾಡಿ ತೋರಿಸ್ತೇನೆ. ಜನ ಎಂದೆಂದೂ ನನ್ನನ್ನು ಮರೆಯದಿರುವಂಥ ಕೆಲಸವನ್ನು ಮಾಡ್ತೇನೆ, ಆತ್ಮವಿಶ್ವಾಸ ಇದೆ. ಇನ್ನೊಂದು ನೀವು ತಿಳ್ಕೊಳ್ಬೇಕು, ನಮ್ಮಲ್ಲಿ ಯಾವಾಗಲೂ ವಿರುದ್ಧವಾಗಿ ಬರೋದು. ನಮ್ಮಲ್ಲಿ ಸರ್ಕಾರ ಇರುವಾಗ ಶಾಸಕರು ಇರೋದಿಲ್ಲ, ಶಾಸಕರು ಇರುವಾಗ ಸರ್ಕಾರ ಇರೋದಿಲ್ಲ. ಈ ಸಲ ಹಾಗೆ ಆಗಬಾರ್ದು. ಯಾಕೆ ನಮಗೆ ಈಗ ಗೊತ್ತಿದೆ ಸರ್ಕಾರ ಯಾವುದು ಬರ್ತಾ ಇದೆ ಅಂತೇಳಿ. ಇದು ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಗೊತ್ತಿದೆ. ಪುನೊಂದ್ಸಲ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲಿ ಬರುವುದಂತ. ಅದು ಬರುವಾಗ ಖಂಡಿತ ಕಾರ್ಕಳದ ಜನತೆ ಈ ಸಲ ತಪ್ಪು ನಿರ್ಧಾರ ಮಾಡೋದಿಲ್ಲ. ಖಂಡಿತ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಅದರಲ್ಲಿಯೂ ನಮಗೆ ಪಕ್ಷಾತೀತವಾಗಿ ಬೇರೆ ಜನ ಸಹ ನಮ್ಮೊಂದಿಗೆ ಯುವಕರ ತಂಡೋಪತಂಡವಾಗಿ ನಮಗೆ ಉದಯಣ್ಣ ಅಥವಾ ಉದಯ್ ಬೇಕು, ಅವರ ಬೆಂಬಲಿಸಬೇಕು. ಅವರಿಂದ ಖಂಡಿತ ನಾವು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೊಳ್ಬೋದು. ಅವರು ಒಳ್ಳೆಯ ಚರಿತ್ರೆಯನ್ನು ಇಟ್ಕೊಂಡಿದ್ದಾರೆ. ಮುಂದೆ ನಮಗೆ ಆ ಒಂದು ಅವರ ಕಲ್ಪನೆ ಥರ ನಮ್ಮ ಕಲ್ಪನೆ ಏನಿದೆ ಅದಕ್ಕೆ ಸರಿಯಾಗಿ ಅವರು ನಡ್ಕೊಳ್ತಾರೆ ಎಂಬ ವಿಶ್ವಾಸನ ಯುವ ಜನತೆ ತೋರಿಸ್ತಿದ್ದಾರೆ. ಅದರಿಂದ ಯಾರು ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅಂತ ನಾನು ಕಮೆಂಟ್ ಮಾಡೋದಿಲ್ಲ. ನೀವು ನೋಡ್ತಾ ಇದ್ದೀರಿ ಅಭಿವೃದ್ಧಿ. ನಮ್ಮ ಸಣ್ಣ ರೋಡ್ ಇದನ್ನು ದೊಡ್ಡ ರೋಡ್ ಮಾಡೋದು ಅಥವಾ ನೀರಿದ ಅವಾಗ ವೆಂಟೆ ಡ್ಯಾಮ್ ಮಾಡೋದು, ಇದೆಲ್ಲ ಎಲ್ಲರೂ ಮಾಡ್ತಾರೆ. ಅದರಿಂದ ಹೊರಗೋಗಿ ತುಂಬ ಚಿಂತನೆಗಳಿವೆ. ಅದು ಏನಂತ ನನಗೊಂದು ಸಲ ಅವಕಾಶ ಕೊಡಲಿ, ನಾನು ಮಾಡಿ ತೋರಿಸ್ತೇನೆ. ಸರ್, ಜನರು ಅವಕಾಶ ಕೊಡಬೇಕಾದ್ರೆ ನಿಮ್ಮ ಚಿಂತನೆಗಳು ಏನು ಅಂತ ಗೊತ್ತಾಗಬೇಕು. ಅದು ಯಾವ ಚಿಂತನೆ ಅಂತ ಹೇಳ್ಬೋದಾ? ನೋಡಿ, ನೀವೀಗ ನೋಡಿದ್ದೀರಿ ನಮ್ಮ ಉಡುಪಿಯಲ್ಲಿ ಸುಮಾರು ಪ್ರಮೋದ್ ಮಧ್ವರಾಜ್ ಅವರು 2,000 ಕೋಟಿಯ ಕಾರ್ಯಕ್ರಮ ಮಾಡಿದರು. ಹಾಗೆ ಕಾಪುವಲ್ಲಿ, ಹಾಗೆ ಬೈಂದೂರಲ್ಲಿ ಒಬ್ಬ ಶಾಸಕರು ಮತ್ತು ಸರ್ಕಾರ ಇದ್ದರು ಏನು ಕೆಲಸ ಮಾಡ್ಬೋದು ಅಂತ. ಅಂಥದ್ದು ನಮ್ಮ ದೊಡ್ಡ ಮಟ್ಟದ ಯೋಜನೆ ಮತ್ತು ಯೋಚನೆಗಳಿವೆ. ನಮ್ಮ ಆಗುಂಬೆ ಘಾಟಿ ರೋಡು ಡಬಲ್ ಆಗಬೇಕು. ನೋಡಿ, ಮಲ್ಯ ಅವರು ಎಷ್ಟು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಪೋರ್ಟನ್ನು ಸ್ಥಾಪಿಸಿದರು, ಶ್ರೀನಿವಾಸ ಮಲ್ಯ, ನಿಮ್ಗೆ ಗೊತ್ತಿದೆ. ಆನಂತರ ನಮ್ಮ ಅವಶ್ಯಕತೆ ಇದ್ದದ್ದು ಖಾಲಿ ಸಣ್ಣ ಒಂದು ಆಗುಂಬೆ ಘಾಟಿಯನ್ನು ಡಬಲ್ ರೋಡ್ ಮಾಡೋದು. ಇಷ್ಟು ತನಕ ಆಗಲಿಲ್ಲ. ಈ ಚಿಂತನೆಯನ್ನು ಅದು ಮಾಡಿದರೆ ನಮ್ಮ ಬಯಲುಸೀಮೆ ಮತ್ತು ಕರಾವಳಿ 2 ಓಪನ್ ಆಗ್ತದೆ. ಅದು ಓಪನ್ ಆದರೆ ನಮ್ಮ ಒಂದು ಏನು ದೊಡ್ಡ ಹೆಬ್ಬಾಗಿಲೇ ಓಪನ್ ಆಗ್ತದೆ. ಅದು ಆದಾಗ ಇಲ್ಲಿ ಕಾರ್ಕಳದ ನಮ್ಮ ಬೆಳವಣಿಗೆ ಬೇರೆ ಆಗ್ತದೆ. ಇಂಥದ್ದೆಲ್ಲ ಹಲವಾರು ಚಿಂತನೆಗಳು ನಮ್ಮ ಹತ್ರ ಇವೆ. ಅದನ್ನು ಖಂಡಿತ ನಾನು ಅದು ಏನು ಮಾಡಬೇಕಂತ ಅದನ್ನು ನಾನು ಮಾಡಿ ತೋರಿಸ್ತೇನೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಆನಂತರ ಜನರಿಗೆ ಸ್ವಉದ್ಯೋಗ ಸಿಗುವಂತಹ ಕೈಗಾರಿಕಾ ಸುಮಾರು ವಸಾಹತುಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ವಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇಂಥ ತುಂಬ ಯೋಚನೆಗಳಿವೆ. ಇದನ್ನೆಲ್ಲ ಒಂದೊಂದಾಗಿ ಹಂತವಾಗಿ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೇನೆ. ಅದಕ್ಕಾಗಿ ಒಂದು ಸಲ ಜನರನ್ನು ಆಶೀರ್ವದಿಸಬೇಕಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಅಂದರೆ ಇದು ಶಾಸಕರ ವ್ಯಾಪ್ತಿಗೆ ಬರುವಂತಹದ್ದು ಅಂತ ನಿಮಗೆ ಗೊತ್ತಿದೆಯಾ? ಅಥವಾ ಶಾಸಕರು ಏನು ಮಾಡಬಹುದು ಅಂದರೆ ಅವರ ಮಿತಿಗಳಾಗ ನಿಮಗೆ ಅರಿವಿದೆಯಾ? ಖಂಡಿತ ಸರ್ಕಾರದ ಒಬ್ಬ ಶಾಸಕನಾಗಿ ನಾವು ಬೆನ್ನಿಡಿದರೆ ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ಇದನ್ನು ಈಗಾಗಲೇ ಮಾಡಿ ತೋರಿಸಿದ ಹಲವಾರು ಜನ ಇದ್ದಾರೆ. ಈಗಾಗಲೇ ವೀರಪ್ಪ ಮೊಯ್ಲಿ ಅವರು ಗುತ್ತಿಗೆದಾರರೊಬ್ಬನಿಗೆ ಟಿಕೆಟ್ ಕೊಡುವ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಅರ್ಥದಲ್ಲಿ ಟ್ವೀಟ್ ಮಾಡಿದರು. ಅದು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಅದರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನೋಡಿ, ಈ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆದಿವೆ. ನಾನು ಈ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಒಬ್ಬ ಅವರ ಶಿಷ್ಯ. ಅವರ ಒಂದು CET ಸಿಸ್ಟಮಿಂದಲೇ ಇಂಜಿನಿಯರಿಂಗ್ ಮಾಡಿ MTech ಮಾಡಿ ಈ ಒಂದು ಹಂತದಲ್ಲಿ ಇದ್ದೇನೆ. ಹಾಗಿರುವಾಗ
ಅವರ ಶಿಷ್ಯ ಒಬ್ಬ ಬೆಳೆಯುವುದನ್ನು ಅಥವಾ ಗುತ್ತಿಗೆದಾರನಾಗಿರಲಿ ಏನೇ ವ್ಯಾಪಾರ ಮಾಡ್ತಿರಲಿ ಅವರು ಹಾಗೆ ಮಾತಾಡಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಮತ್ತು ಆ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದರೆ ಅವರು ನಮ್ಮ ರಾಷ್ಟ್ರ ನಾಯಕರು, ನಮ್ಮ ನಾಯಕರು. ಅದರಿಂದ ಅದು ಆ ಬಗ್ಗೆ ನಾನೇನು ಹೇಳುವುದಿಲ್ಲ, ನಾನು ಹೇಳುವಷ್ಟು ದೊಡ್ಡ ವ್ಯಕ್ತಿ ಸಹ ಅಲ್ಲ. ಒಂದು ಟ್ವೀಟ್ನಿಂದಾಗಿ ನಿಮಗೇನು ಪ್ರಯೋಜನ ಆಗಿದೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಸ್ಥಿತಿಗತಿಯ ಬಗ್ಗೆ ಏನು ಬದಲಾವಣೆ ಆಗಿದೆ ಈ ಬಗ್ಗೆ? ಇಲ್ಲ, ಹಾಗೇನಿಲ್ಲ. ನೋಡಿ, ಜನರ ಅಭಿಪ್ರಾಯದಂತೆ ನಾನು ಬಂದಿದ್ದೇನೆ ಮುಂದೆ. ನಮ್ಮಲ್ಲಿ ನಾನು ಈಗಾಗಲೇ ಹೇಳಿದೆ ನಿಮ್ಮ ಹತ್ರ, ನಮ್ಮಲ್ಲಿ 204 ಬೂತ್ ಇವೆ, 34 ಸ್ಥಾಯಿ ಸಮಿತಿಗಳಿವೆ, 34 ಪಂಚಾಯತ್ ಇದೆ, ಕೌನ್ಸಿಲರ್ಸ್ ಇದ್ದಾರೆ. ಎಲ್ಲರೂ ಉದಯ್ ಶೆಟ್ಟಿ ನಮ್ಮ ಅಭ್ಯರ್ಥಿ ಆಗಬೇಕಂತ ತನ್ನ ಅಭಿಪ್ರಾಯವನ್ನು ಪತ್ರ ಮುಖೇನವಾಗಿ ಸಹ ತಿಳಿಸಿದ್ದಾರೆ ಈಗಾಗಲೇ. ಅದರಿಂದ ಅವರ ಅಭಿಪ್ರಾಯವೇ ಅಂತಿಮ ಅಭಿಪ್ರಾಯ ನನ್ನ ಲೆಕ್ಕದಲ್ಲಿ. ಯಾಕಂದರೆ ಏನು ಕಾರ್ಯಕರ್ತರು ಹೇಳ್ತಾರೆ ಅದೇ ಅಭಿಪ್ರಾಯಕ್ಕೆ ಯಾವಾಗಲೂ ಮನ್ನಣೆ ಸಿಗುವುದು. ಹಿಂದೆ ಸಹ ನಮ್ಮ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಹೀಗೆ ನಾವು ನಮ್ಮ ಹೆಬ್ರಿಯಲ್ಲಿ ಸಹ ಸಂಘ ಸಂಸ್ಥೆಗಳ ದೊಡ್ಡ ಹಾಲ್ನಲ್ಲಿ ಮೀಟಿಂಗ್ ಮಾಡಿ ಅಭ್ಯರ್ಥಿತನವನ್ನು ಯಾರಾಗ್ಬೋದು ಅಂತ ಬಹಿರಂಗವಾಗಿ ಕೇಳಿದ್ದೆವು. ಅದರ ಹಿಂದೆ ಸಹ ಮಾಡಿದ್ದೆವು. ಈ ಸಲ ಸಹ ಹಾಗೆ ನಮ್ಮ ನಾಯಕರು ಮಾಡ್ತಾರೆ, ಬಹಿರಂಗವಾಗಿ ಬರೆದು ಯಾರು ಅಭ್ಯರ್ಥಿ ಕೇಳ್ತಾರೆ ಆಗ ನಮ್ಮ ಎಲ್ಲ ನಾಯಕರು ಈಗಾಗಲೇ ತಿಳಿಸಿ ನನ್ನ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ. ಅದರ ಪ್ರಕಾರವೇ ನಮಗೆ ಸೀಟು ಕೊಡ್ತಾರೆ ಎಂಬ ಮತ್ತು ಟ್ವೀಟಿಗೂ ನಮ್ಮ ಅಭ್ಯರ್ಥಿನಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಈಗಾಗಲೇ ಅಂದರೆ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಿ ನಾನೇ ಅಭ್ಯರ್ಥಿ ಅಥವಾ ನನ್ನನ್ನೇ ಬೆಂಬಲಿಸ್ತಾರೆ ಕಾರ್ಯಕರ್ತರು ಅಂತ. ಹಾಗಿದ್ದು ಕೂಡ ಹರ್ಷಮ್ ಒಲಿ ಅವರು ಕಾರ್ಕಳದಲ್ಲಿ ಓಡಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷದ ನಾಯಕರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ನಾನು ಅಭ್ಯರ್ಥಿ ಆಗ್ತೇನೆ ಎಂಬ ಬಿಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅವರಿಗೆ ಗೊತ್ತಿದೆ ಪಕ್ಷದ ಸ್ಥಿತಿಗತಿ ಏನಿದೆ, ಪಕ್ಷ ಎಷ್ಟು ಕೆಳಮಟ್ಟದಲ್ಲಿದೆ, ಏನು ನಾವು ತೊಂದರೆ ಅನುಭವಿಸ್ತಿದೆ ಅಂತ. ಯಾಕಂದರೆ ನಮ್ಮ ಎದುರುಗಡೆ ನಿಂತವರು ಹಿಂದೆ ಕೆ ಪಿ ಶರಣ ನಿಂತರು, ವಿಜಯ್ ಕುಮಾರ್ ನಿಂತರು, ನಿಮ್ಗೆ ಗೊತ್ತಿದೆ. ಈಗ ಹಾಗಲ್ಲ, ಈಗ ನಮ್ಮ ಎದುರು ನಿಂತುಕೊಳ್ಳೋ ಸುನೀಲ್ ಕುಮಾರ್ ಅವರು. ಆಗ ಸುನೀಲ್ ಕುಮಾರ್ ಅವರನ್ನು ಸಮರ್ಥವಾಗಿ ಎದುರಿಸಬೇಕಾದ್ರೆ ನಮ್ಮ ಎಲ್ಲರೂ ನಾಯಕರು ಬಂದು ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ವೀರಪ್ಪ ಮೊಯ್ಲಿಯವರ ಮಗನಾದ ಹರ್ಷ ಅವರು ಬಂದು ಇಲ್ಲಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದು ಸಂತೋಷ. ಯಾರು ಬಂದು ಪಕ್ಷದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಅದು ತುಂಬ ಉತ್ತಮವಾದ ಕೆಲಸ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಕೆಲಸವನ್ನು ಮಾಡ್ತಿದ್ದಾರೆ, ನಾವೆಲ್ಲರೂ ಸೇರಿಕೊಂಡು ನಮ್ಮ ಕೆಲಸವನ್ನು ಸಹ ಮಾಡ್ತಾಯಿದ್ದೇವೆ. ಸೊ ನೀವು ಸುನೀಲ್ ಕುಮಾರ್ ಬಗ್ಗೆ ಮಾತಾಡಿದ್ದೀರಿ. ಸುನೀಲ್ ಕುಮಾರ್ ಈಗಾಗಲೇ ವೀರಪ್ಪ ಮೊಯ್ಲಿ ಬಗ್ಗೆ ಒಂದು ಅನುಕಂಪದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅಂದರೆ 6 ಸಲ ಗೆದ್ದ ಒಬ್ಬ ವ್ಯಕ್ತಿಯನ್ನು ಅಥವಾ ರಾಷ್ಟ್ರ ನಾಯಕರನ್ನು ಕಾರ್ಕಳದ ಕಾಂಗ್ರೆಸ್ಸಿಗರು ಅವಮಾನ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಇದೇ ನಾನು ಹೇಳೋದು, ಇದು ದೊಡ್ಡ ದುರಂತ. ನೀವು ನೋಡಿದ್ದೀರಿ, ಮೊನ್ನೆ 1-1.5 ತಿಂಗಳ ಹಿಂದುಗಡೆ ಇದೇ ನಮ್ಮ ಬಂಡಿಮಠದಲ್ಲಿ ಗ್ಯಾಸ್ ಲೈಟ್ ಇಟ್ಕೊಂಡು ಹುಡುಕಿದ್ರು ಅವರನ್ನು. ಇಷ್ಟು ಅಪಮಾನ ಮಾಡಿದರು, ಜನ ರೊಚ್ಚಿಗೆದ್ರು, ಬೇಜಾರಾದರು. ನನ್ನ ಹತ್ರ ಹೇಳಿದರು ನಾವೊಂದು ಪ್ರತಿಭಟನೆ ಮಾಡಬೇಕಂತ. ನೀವು ನೋಡಿದ್ರಿ, ನಾವು ಸುಮಾರು 6-7 ಸಾವಿರ ಜನ ಒಟ್ಟು ಮಾಡಿ ನಮ್ಮ ನಾಯಕರಾದ ಗೋಪಾಲ್ ಭಂಡಾರಿಯವರು ಮತ್ತು ವೀರಪ್ಪ ಮೊಯ್ಲಿಯವರ ಬಗ್ಗೆ ಇಷ್ಟು ಒಂದು ಕೆಟ್ಟ ರೀತಿಯಲ್ಲಿ ಅಥವಾ ಒಂದು ಕೆಳಮಟ್ಟದಲ್ಲಿ ಯಾರೂ ಸಹ ಅಪಮಾನ ಮಾಡಿರಲಿಲ್ಲ. ಇದನ್ನು ನಾವು ಸಹಿಸುವುದಿಲ್ಲ ಅಂತೇಳಿ ನಾವು ಬೃಹತ್ ರೀತಿಯ ಪ್ರತಿಭಟನೆ ಮಾಡಿದ್ವಿ. ನೋಡಿದಿರಿ, ಅದನ್ನು ಸಹ ನೋಡಿ. ಇನ್ನೊಂದು ವಿಷಯ, ಅವರು ಮೊದಲು ಮಾಡಿದ ಪ್ರತಿಭಟನೆ ಹೇಗಿತ್ತು, ಅದರ ಮರುದಿವಸ ಯಾರೆಲ್ಲ ಬಾಟ್ಲ್ ಇಟ್ಕೊಂಡು ಎಲ್ಲೆಲ್ಲಿದ್ರು ನೋಡಿದಿರಿ. ಅದು ನಮ್ಮದಲ್ಲ. ನಾವು ಯಾವಾಗಲೂ ಸಂಸ್ಕೃತಿಯ ಬಗ್ಗೆ ಬಾಯಿ ಮಾತಾಗಿರ್ಬೋದು, ನಿಜ ರೂಪದಲ್ಲಿ ಮಾಡಬೇಕು. ನಿಮ್ಮ ಯಾವುದೇ ಪ್ರತಿಭಟನೆ ಇರೋದು ಇನ್ನೊಬ್ಬರನ್ನು ದೂಷಿಸಲಿಕ್ಕಲ್ಲ, ಇನ್ನೊಬ್ಬರನ್ನು ಎಚ್ಚರಿಸಲಿಕ್ಕಾಗಿ ಇರಬೇಕು. ಅವನೇನೋ ತಪ್ಪು ಮಾಡಿದರೆ ಅವನು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಾವು ಸಂಸ್ಕೃತಿ ಪ್ರಕಾರ ಭಜನೆ ಮಾಡಿಕೊಂಡು ಗೋದಾನ ಮಾಡಿ ಈ ರೀತಿಯಲ್ಲಿ ಆ ಪ್ರತಿಭಟನೆ ಮಾಡಿದ್ದೆವು. ಒಬ್ಬ ಮಾದರಿ ಪ್ರತಿಭಟನೆ ಆಗಿರಬೇಕಂತ. ಇದು ಯಾರಿಗೋಸ್ಕರ ಮಾಡಿದ್ದು? ನಮ್ಮ ನಾಯಕರನ್ನು ಅವರು ಹೀಯಾಳಿಸಿದಕ್ಕೋಸ್ಕರ ನಾವು ಮಾಡಿದ್ದು. ಅದೇ ಮೊನ್ನೆ ಟಿ ವಿಯಲ್ಲಿ ಕೂತ್ಕೊಂಡು ಅವ್ರು ಹೀಗೆ ಮಾತಾಡ್ತಾರೆ. ಅವರು ಅವರಿಗೆ 15 ವರ್ಷ ಅಲ್ಲಿ ಸಿಕ್ಕಿದ ಅವಕಾಶದಲ್ಲಿ ಇದರ ಮೊದಲು ಒಂದು ಸಲ 15 ವರ್ಷ ಹಿಂದುಗಡೆ MLA ಆಗಿದ್ದರು, ಮತ್ತೊಂದು ಸಲ ಸೋತರು, ಪುನಃ MLA ಆದರು. ಆಗ ಅವರು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ನಡ್ಕೊಂಡು ಬಂದಿದ್ದಾರೆ ಎಂಬ ಎಲ್ಲ ಮಾಹಿತಿ ಎಲ್ಲ ಜನರ ಮನದಲ್ಲಿದೆ. ನಾವು ಅದನ್ನು ಪುನರುಚ್ಚಿಸೋದು ಅಥವಾ ನಾನು ಆಗಾಗಲೇ ಹೇಳಿದೆ, ಇನ್ನೊಬ್ಬರ ಬಗ್ಗೆ ಹೆಚ್ಚಿಗಾಗಿ ನಾನು ಮಾತಾಡಲಿಕ್ಕಾಗಿ ಇರುವವನಲ್ಲ, ಮಾತನಾಡುವವನಲ್ಲ. ನನ್ನ ಧ್ಯೇಯ ಇದೆ, ನಾನು ಹೀಗೆ ಮಾಡಬೇಕು, ಹೀಗೆ ಆಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಮುನ್ನುಗ್ತಿದ್ದೇನೆ. ಸೊ ನೀವು ಶಾಸಕರು ಆಗಬೇಕು ಅಂತ ಹೇಳಿದರೆ ಈಗಿನ ಶಾಸಕರು ಯಾವ ರೀತಿ ಕೆಲಸ ಮಾಡಲಿಲ್ಲ ಅಥವಾ ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಬೇಕಾಗ್ತದೆ. ಅದನ್ನು ನೀವು ತಿಳಿಸಲಿಕ್ಕೆ ಬದ್ಧರಾಗಿದ್ದೀರಾ? ನೋಡಿ, ಈಗಿನ ಶಾಸಕರು ಗೊತ್ತಿದೆ, ಕೆಲಸ ಮಾಡೋದಕ್ಕಿಂತ 4 ಪಾಲು ಪ್ರಚಾರ ಮಾಡ್ತಾರೆ. ಕೆಲಸ ಮಾಡಿದ್ರು ನೋಡಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಎಲ್ಲ ರಸ್ತೆ ಕಾರ್ಯಕ್ರಮ, ನಮ್ಮಲ್ಲಿರುವ ಎಲ್ಲ PWD MDRs ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಇದೆಲ್ಲ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಇಷ್ಟೊಂದು ಕಿಂಡಿ ಅಣೆಕಟ್ಟುಗಳಾಗಿವೆ. ಒಂದು ವಿಪರ್ಯಾಸ ಅಂದರೆ, ಇದರ ಹಿಂದಿನ ಸಲ ಗೋಪಾಲ್ ಭಂಡಾರಿ ಅವರು ಶಾಸಕರಾಗಿದ್ದರು, BJP ಸರ್ಕಾರ ಇತ್ತು. ಆಗ ಎಲ್ಲ ಕಡೆ ಬ್ಯಾನರ್ ಇತ್ತು, ಇದು BJP ಸರ್ಕಾರ ಮಾಡಿದ ಕಾರ್ಯಕ್ರಮ ಅಂತ. ಅದೇ ಈಗ ಕಾಂಗ್ರೆಸ್ ಸರ್ಕಾರ ಇದೆ, BJP ಶಾಸಕರಿದ್ದಾರೆ, ಈಗ ಎಲ್ಲ ಕಡೆ ಬ್ಯಾನರ್ ಇದೆ, BJP ಶಾಸಕರು ಮಾಡಿದಂತ. ಈಗ ನೀವೇನು ಹೇಳ್ತೀರಿ? ನೀವೇ ಅಂದಾಜು ಮಾಡ್ಕೊಳ್ಳಿ, ಯಾರು ಏನು ಮಾತಾಡ್ತಾರೆ, ಏನು ಮಾತಾಡಬಾರ್ದನ್ನು ಮಾತಾಡ್ತಾರಂತ. ಅದಕ್ಕೆ ನಾನು ಹೇಳಿದ್ದು, ನಾವು ಪುನಃ ಯಾರನ್ನೋದು ಟೀಕಿಸುವ ವಿಷಯಕ್ಕೆ ಹೋಗೋದು ಬೇಡ. ನಾವು ಅದನ್ನು ನಮಗೆ ಆಶೀರ್ವಾದ ಕೊಡ್ತಾರೆ, ಆಗ ನಿಜಾರ್ಥದಲ್ಲಿ ಬ್ಯಾನರಿಗೆ, ಫ್ಲೆಕ್ಸಿಗೆ
ಪ್ರಚಾರಕ್ಕೆ ಸೀಮಿತವಾಗಿರದೆ ನಿಜಾರ್ಥದಲ್ಲಿ ಒಬ್ಬ ಶಾಸಕನಾದವ ಒಂದು ತಾಲೂಕಿನ ಅಭಿವೃದ್ಧಿಗೆ ತನ್ನನ್ನು ಹೇಗೆ ಮಾದರಿಯಾಗಿ ತೊಡಗಿಸಿಕೊಳ್ಳಬೇಕೆಂದನ್ನು ನಾನು ಮಾಡಿ ತೋರಿಸ್ತೇನೆ ಎಂಬ ದೃಢವಾದ ಒಂದು ವಿಶ್ವಾಸ ಮತ್ತು ಸಂಕಲ್ಪ ನನ್ನಲ್ಲಿದೆ. ನೀವು ಈಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀರಿ, ಹಳ್ಳಿಗೆ ತಿರುಗಾಡ್ತಾ ಇದ್ದೀರಿ, ಮನೆಗೆ ಹೋಗ್ತಾ ಇದ್ದೀರಿ. ಆದರೆ ಒಂದು ಸಮಯದಲ್ಲಿ ನೀವು BJPಗೆ ಸೇರ್ತೀರಿ ಎಂಬ ಒಂದು ಮಾತು ಕೂಡ ಇತ್ತು, ಅಥವಾ ನಿಮ್ಮ BJP ಕರೆ ಕೂಡ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಅದಕ್ಕೆ? ನೋಡಿ, ಈಗ ಪ್ರಮೋದ್ ಮಧ್ವರಾಜರವ್ರ ಬಗ್ಗೆ ಸಹ ಮಾತಾಡ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ನಮ್ಮ ಬಗ್ಗೆ ಹಾಗಾದರೆ ಅವರಿಗೆ ಒಂದು ಹೆದರಿಕೆ ಇರ್ಬೋದು. ಅದರಿಂದ ಅವರು ಕರೆಯುವಂಥ ಪ್ರಯತ್ನ ಮಾಡಿದ್ದಾರೆ. ನನಗಂತೂ ಯಾರು ಕರೆ ಮಾಡಲಿಲ್ಲ, ನನ್ನ ಹತ್ರ ಆ ರೀತಿಯ ಒಂದು ಮಾತುಕತೆಯೂ ಆಗಲಿಲ್ಲ. ಅವರಷ್ಟಕ್ಕೆ ಮಾತಾಡ್ಕೊಂಡಿದ್ದಾರಂಥ ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ನೋಡಿದೆ. ಏನೇ ಇರಲಿ, ಆ ಬಗ್ಗೆ ನನ್ನದೇನು ಕಮೆಂಟ್ಸ್ ಇಲ್ಲ. ಅಲ್ಲಿ ಸಹ ನನ್ನ ತುಂಬ ಜನ ಮಿತ್ರರಿದ್ದಾರೆ, ಅವರೆಲ್ಲ ಸೇರಿ ಈ ಸಲ ನನಗೆ ಬೆಂಬಲಿಸ್ತಾರೆ ಎಂಬ ಧೈರ್ಯ ನನಗಿದೆ. ನೀವು ಈಗಾಗಲೇ ಕಳೆದ ಒಂದು ವರ್ಷದಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಪ್ರಚಾರಕ್ಕೆ ಶೈಲಿಯ ಬಗ್ಗೆ ಮತ್ತು ನೀವು ಪ್ರಚಾರಕ್ಕೆ ಹೋದ ಬಗ್ಗೆ ಅದು ಬಂದ ಪ್ರತಿಕ್ರಿಯೆ ಬಗ್ಗೆ ಮತ್ತು ಎಲ್ಲಿ ಮತ್ತು ನೀವು ನಮ್ಮ ಆದ್ಯತೆ ಕೊಡಬೇಕು ಅನ್ನೋ ವಿಷಯದಲ್ಲಿ ಗಮನಿಸಿದ್ದೀರಿ ಅಂತ? ನೋಡಿ, ಕೆಲವು ಸಲ ನಾವು ತಪ್ಪು ತಿಳ್ಕೊಳ್ತೇವೆ. ಈಗ ನಮಗೆ ಒಂದು 15,000 ಓಟ್ ಕಮ್ಮಿ ಉಂಟು ಅಂತ ಎಣಿಸಿ, ಆ ಓಟನ್ನು ಕಾಪು ಕ್ಷೇತ್ರದವರು, ಉಡುಪಿ ಕ್ಷೇತ್ರದವರು, ಮೂಡುಬಿದಿರೆ ಕ್ಷೇತ್ರದವರು ತಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಕಾಂಗ್ರೆಸ್ನಲ್ಲಿ ಇದ್ದೇ ಬೇಜಾರಾಗಿ BJPಗೆ ಹೋದಾರ, ಅಥವಾ BJPಯಲ್ಲಿ ಬೇಜಾರಾಗಿ ಈಚೆ ಬರುವವರ, ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚಿ ಬರುವವರ, ಹೀಗೆ ನೀವು ಆ ಪರಿವರ್ತನೆ 10-15 ಸಾವಿರ ಓಟನ್ನು ಮಾಡ್ಕೊಳ್ಬೇಕು. ಆಗಲೇ ನೀವು ಹೇಗೆ ವಿನ್ ಆಗ್ಬೋದು ತಿಳ್ಕೊಳ್ಳೋದು. ನೀವು ನಿಮ್ಮಲ್ಲಿದ್ದ ವೋಟರ್ಸನ್ನು ಇಟ್ಕೊಳ್ಳೋ ವಿಷಯಕ್ಕಲ್ಲ, ನಿಮಗೆ ಕಮ್ಮಿಯಾದ ಓಟನ್ನು ಹೇಗೆ ತರಬೇಕು ಚಿಂತನೆ ಬೇಕು. ಈ ರೀತಿ ನಮಗೆ ಅದ್ಭುತವಾದ ಪ್ರತಿಕ್ರಿಯೆ ಹಳ್ಳಿ ಹೋದಾಗ ಜನರ ಮನಸ್ಸು. ನೀವು ನೋಡೋದು, ಕಾಂಗ್ರೆಸ್ನಲ್ಲಿರುವವರೆಲ್ಲ ತುಂಬ ಪ್ರಾಮಾಣಿಕರು ಮತ್ತು ತುಂಬ ಒಂದು ಶಿಸ್ತಿನ ಜನರು. ಅವರಿಗೆ ನಿಜವಾಗಿ ಮುಗ್ಧರವರು. ಮತ್ತು ಅವರನ್ನು ಯಾವುದೇ ನೀವು ದುಡ್ಡಿನಿಂದವೋ ಅಥವಾ ಬೇರೆ ಆಶೆಯಿಂದವೋ ಆ ಥರ ಯಾರನ್ನು ನೀವು ಬಲಿ ಮಾಡಲಿಕ್ಕಾಗೋದಿಲ್ಲ. ಅವರೆಲ್ಲ ಒಂದು ಬದ್ಧತೆ ಇರುವವರು. ಅದನ್ನು ನೋಡಿ ಅವರ ಹತ್ತಿರ ಹೋಗಿ ನಾವು ಒಂದು ಕಾರ್ಕಳದ ಒಂದು 60ರಿಂದ 70% ಜನರು ನೋಡಿದ್ದೆ, ಇನ್ನೊಂದು 30% ಜನರನ್ನು ಹತ್ತಿರದಿಂದ ನೋಡಿರಲಿಲ್ಲ. ಈಗ ಈ 1 ವರ್ಷದಿಂದ ಅವರೆಲ್ಲರ ಒಂದು ಮನೆ ಬಾಗಿಲಿಗೆ ಹೋಗಿ ಡೋರಿಗೆ ಹೋಗಿ ಅವರನ್ನು ನೋಡಿ ನನಗೆ ಅತೀವ ಸಂತೋಷವಾಗಿದೆ. ಅಂದರೆ ನಮ್ಮ ಒಂದು ಒಂದು ಒಳ್ಳೆಯ ಮುಗ್ಧ ಜನರಿದ್ದಾರೆ ಅಂತ ನೋಡಿ ತುಂಬ ಸಂತೋಷವಾಯಿತು. ಖಂಡಿತ ಅವರಿಗೆ ಬಾಳಿನಲ್ಲಿ ಏನಾದರೂ ನಾನು ಸಹಾಯ ಮಾಡಬೇಕಂತ ನಮ್ಮ ತಂದೆಯ ಹೆಸರಲ್ಲಿ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿದೆ. ಆ ಟ್ರಸ್ಟಿನಿಂದ ನಾನು ದುಡ್ಡದನ್ನ ಒಂದು ಅಂಶವನ್ನು ಅವರೊಟ್ಟಿಗೆ ಹಂಚಿಕೊಂಡ್ರೆ ಮಾತ್ರ ಅದು ನಾವು ದೇವರಿಗೆ ಹತ್ತಿರವಾಗಿ ಬದುಕುವಂಥ ಕೆಲಸ ನಾನು ತಿಳ್ಕೊಂಡಿದ್ದೇನೆ. ಸುಮ್ಮನೆ ಇದೆಲ್ಲ ಬಾಯಿ ಮಾತಾಗಿರಬಾರ್ದು, ನಾವು ನಿಜಾರ್ಥದಲ್ಲಿ ಮಾಡಿ ತೋರಿಸಬೇಕು. ಇದರ ಮುಂಚಿಂದಲೂ ನನ್ನ ಜೀವನದಲ್ಲಿ ಮಾಡ್ತೇನೆ ಬಂದಿದ್ದೇನೆ, ಬಟ್ ಯಾವುದೇ ಪ್ರಚಾರಕ್ಕೆ ಹೋಗಿರಲಿಲ್ಲ. ಆದರೆ ಈಗ ರಾಜಕೀಯ ಕಣ, ಚುನಾವಣೆ ಇದಕ್ಕೆಲ್ಲ ಹೋಗುವಾಗ ಸ್ವಲ್ಪ ಪ್ರಚಾರ ಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ ಇದನ್ನೆಲ್ಲ ಕೊಡ್ತಾ ಇದ್ದೇನೆ. ಬಿಟ್ಟರೆ ಇದನ್ನು ತೋರ್ಪಡಿಸಬೇಕನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇಲ್ಲ. ರಾಜಕೀಯ ಅನ್ನೋದು, ಚುನಾವಣೆ ಅನ್ನೋದು ಹಣಬಲ ಮತ್ತು ತೋಳ್ಬಲದ ಆಧಾರದಲ್ಲಿ ನಡೆಯೋದು. ಸೊ ಈ 2 ವಿಷಯಗಳನ್ನು ನೀವು ಹೇಗಿದ್ದೀರಿ? ನೋಡಿ, ಅದು ಖಂಡಿತ ಬೇಕು, ಆದರೂ ಅದೇ ಮುಖ್ಯ ಅಲ್ಲ. ಅದು ಬೇಕು. ನೀವು ಎಣಿಸ್ಬೋದು, ಈಗ ಒಬ್ಬ ದುಡ್ಡು ತಂದಾಗರೆ ಇಲ್ಲಿ ಕೊಡಲಿ, ಆ ಒಬ್ಬ ಶಾಸಕನಾಗಿ ಹೋಗಲಿ ನೋಡೋ ಕಾರ್ಕಳದಲ್ಲಿ ಯಾರಾದರೂ ಆಗೋದಿಲ್ಲ. ಕಾರ್ಕಳದಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಜನರ ನಿಕಟವಾದ ಸಂಬಂಧ ಬೇಕು, ನೀವು ಜನರ ಹತ್ತಿರ ಇರಬೇಕು. ಅದರೊಟ್ಟಿಗೆ ಏನೆಲ್ಲ ಬೇಕು ಏನೆಲ್ಲ ಬೇಡ ಅಂತ ನಿಮಗೆ ಗೊತ್ತಿದೆ, ನಾನು ಅದನ್ನು ಪುನರಾಪಿ ಹೇಳುವುದಿಲ್ಲ. ಓಕೆ, ಈಗ ನೀವು ಜಾತಿ ಧರ್ಮದ ಆಧಾರದಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. ಜಾತಿ ಲೆಕ್ಕಾಚಾರದಲ್ಲಿ ನೀವು ಏನು ಹೇಳ್ತೀರಿ? ನೋಡಿ, ನಾನು ಯಾವುದೇ ಜಾತಿಗೆ ಒಂದು ಸೀಮಿತನಾಗಿಲ್ಲ. ನಮ್ಮೊಂದಿಗೆ ಎಲ್ಲ ವರ್ಗದವರು, ಎಲ್ಲ ಜಾತಿ ಜನರಿದ್ದಾರೆ. ಇತ್ಲಗಿನ ದಿನದಲ್ಲಿ ಇದು ತುಂಬ ಹಾಳಾಗ್ತಾ ಉಂಟು. ಇದು ತುಂಬ ಬೇಸರದ ಸಂಗತಿ. ನಾವು ಮುಂಚೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನೋಡಿದೆವು, ಒಂದು ಗ್ರೌಂಡಲ್ಲಿ 100 ಮಕ್ಕಳು ಆಡುವಾಗ ನೀನು ಯಾವ ಜಾತಿಯವ, ಯಾವ ನೀತಿಯವ ಯಾರು ಕೇಳ್ತಿರಲಿಲ್ಲ, ಎಲ್ಲ ಒಟ್ಟಿಗಾಗಿ ಭಾಳ ಒಂದು ಬಾಂಧವ್ಯದಿರುತ್ತೆ. ಇತ್ಲಾಗ ಒಂದು 15 ವರ್ಷದಿಂದ ಈ ಕಾರ್ಕಳ ಕ್ಷೇತ್ರ ಇರ್ಬೋದು, ಈ ನಮ್ಮ ಉಡುಪಿ ಸೌತ್ ಕೇಂದ್ರ ಭಾಗದಲ್ಲಿರ್ಬೋದು, ಇದು ತುಂಬ ಹಾಳಾಗ್ತಾ ಬಂದಿದೆ. ಈ ಬಗ್ಗೆ ನನಗೆ ತುಂಬ ಖೇದ ಇದೆ, ತುಂಬ ಬೇಜಾರಿದೆ. ಹೀಗೆ ಖಂಡಿತ ಆಗಬಾರ್ದು. ಮುಂದಿನ ದಿನದಲ್ಲಿ ಆದರೂ ಈ ಒಂದು ಅನಿಷ್ಟ ಪದ್ಧತಿ ಅಥವಾ ಈ ರೀತಿ ಒಂದು ಜನರನ್ನು ನೋಡುವಂಥ ಭಾವನೆ ಚೇಂಜ್ ಆಗಬೇಕು. ಯಾಕೆ ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕೆನ್ನೋದು ನನ್ನ ಪರಮಾತ್ಮನಲ್ಲಿ ದೊಡ್ಡ ಪ್ರಾರ್ಥನೆ. ಇದಕ್ಕಾಗಿ ನಾವು ನಂಬಿದ ಧರ್ಮ, ಸತ್ಯ, ಸಂಸ್ಕೃತಿ ಇದಕ್ಕೆ ನಮಗೆ ಸಾಥ್ ಕೊಡಬೇಕು. ಭಾರತ ದೇಶವೇ ಒಂದು ವಿಶೇಷವಾದ ದೇಶ. ಇದನ್ನು ಯಾರು ಮೋದಿಯೂ ನಡೆಸೋದಲ್ಲ, ಇನ್ನೊಬ್ಬ ಯಾರು ನಡೆಸೋದಲ್ಲ. ನಾನು ನಿಮಗೆ ಸತ್ಯ ಹೇಳ್ತೇನೆ, ಇದೊಂದು ದೈವಿ ಶಕ್ತಿಯಿಂದ ನಡೆಯುವಂಥ ಅದ್ಭುತವಾದ ಜಾಗ. ನಾವಿಲ್ಲಿ ಇವತ್ತು ಇದ್ದೇವೆ. ಈ ಒಂದು ಜಾಗದ ಅದರಲ್ಲಿಯೂ ಸಹ ನಾವು ಉಡುಪಿ ಜಿಲ್ಲೆಗೆ ಕಾರ್ಕಳ ತಾಲೂಕಿನ ಮುನ್ಯಾಲಿನ ಒಂದು ಪುಟ್ಟ ಗ್ರಾಮಕ್ಕೆ ನಾನು ಸಂಬಂಧಪಟ್ಟಿದ ಅಂತ ಹೇಳಲಿಕ್ಕೆ ನನಗೆ ಅತೀವವಾದ ಹೆಮ್ಮೆ ಆಗ್ತದೆ. ವಿಶ್ವದ ಯಾವ ಮೂಲೆಯಲ್ಲೂ ಹುಟ್ಟೋದಕ್ಕಿಂತ ಮುನ್ಯಾಲಲ್ಲೇ ಹುಟ್ಟಿದ್ದೇನೆ. ಈ ರೀತಿ ಒಂದು ಬೆಳೀತಾ ಇದ್ದೇನೆ. ಈ ರೀತಿ ದೇವರ ಆಶೀರ್ವಾದದಿಂದ ಈ ಜನರ ಸಂಪರ್ಕದಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಅತೀವವಾದ ಸಂತೋಷ ಆಗ್ತದೆ.
ಇತ್ತೀಚೆಗೆ ರಾಹುಲ್ ಗಾಂಧಿ ಬಂದು ಹೋದರು, ಇದು ನಿಮಗೆ ಯಾವ ರೀತಿಯ ಪ್ರಚಾರ ಅಥವಾ ನಿಮಗೆ ಪ್ರಭಾವ ಬೀರಿದೆ ಅಥವಾ ನಿಮ್ಮ ಮತದಾರರ ಮೇಲೆ ಪರಿಣಾಮ ಬೀರಬಹುದಾದ ಅವಕಾಶಗಳು? ನೋಡಿ, ಅದ್ಭುತ ಮತ್ತು ರೋಮಾಂಚನ. ನೀವು ಕೇಳುವಾಗಲೇ ನನಗೆ ಭಾಳ ಸಂತೋಷವಾಯಿತು. ನಿನ್ನೆ ಅವರು ಮೂಲ್ಕಿಯಿಂದ ಸ್ಟಾರ್ಟ್ ಆದಾಗ ಮೂಲ್ಕಿಯಲ್ಲಿ ಅವರನ್ನು ಅದ್ಭುತವಾಗಿ ಎದುರುಗೊಂಡ್ರು ಜನ. ಆನಂತರ ಸುರತ್ಕಲ್, ಮಂಗಳೂರಲ್ಲಿ ನೀವು ಎಣಿಸ್ಲಿಕ್ಕಿಲ್ಲ. ನಾನು ಅಲ್ಲಿ ನೋಡಿ ನನಗೆ ರೋಮಾಂಚನವಾಯಿತು. ಅಲ್ಲಿದ್ದ 90% ಜನ 40 ವರ್ಷದ ಕೆಳಗಿನ ಯುವಕರು ಎಲ್ಲರೂ ಇವತ್ತು 50ರಿಂದ 100 ಇನ್ನೊಂದು ಹುಡುಗರನ್ನು ಸೆಳೆದು ತಂದು ಓಟು ಮಾಡಲಿಕ್ಕಾಗುವವರು. ಅಂಥ ಒಂದು ಯುವಶಕ್ತಿಯೇ ಇಲ್ಲಿ ಒಟ್ಟಾಗಿದೆ. ಅದಕ್ಕೆ ಕಾರಣ ನೀವೇನಿರ್ಬೋದು, ನಮ್ಮ ವಿರುದ್ಧವಾಗಿರುವ ಕೇಂದ್ರ ಸರ್ಕಾರದ ನೀತಿ ಅಥವಾ 4 ವರ್ಷದಲ್ಲಿ ಅವರು ಯಾವ ಭರವಸೆಯನ್ನು ಕೊಟ್ಟರು ಅದನ್ನು ಹೇಗೆ ಒಂದನ್ನು ಅವರು ಸರಿಯಾಗಿ ಮಾಡಲಿಲ್ಲ. ಅದೇ ರೀತಿ ಸಿದ್ದರಾಮಯ್ಯವರು ಎಷ್ಟು ಭರವಸೆಯನ್ನು ಕೊಟ್ಟರು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿದರು. ಯಾವುದೇ ನೀವು ಅನ್ನಭಾಗ್ಯದ ವಿಷಯ ಮಾತಾಡ್ತಾರೆ, ಅನ್ನಭಾಗ್ಯ ನೋಡಿ, ಯಾರಾದರೂ BJP ಕಾಂಗ್ರೆಸ್ ಅಂತೇಳಿ ಅದನ್ನು ಹಿಡ್ಕೊಂಡು ಹೋಗ್ತಿದ್ದಾರಾ? ಅಥವಾ ಸೊಸೈಟಿಯಲ್ಲಿ BJP ಯಾರಾದರೂ 1 kg ಅಕ್ಕಿಯನ್ನು ಬಿಟ್ಟು ಹೋಗಿದ್ದಾರಾ? ನಾವು ಇದನ್ನು ತಿಳಿಬೇಕು. ಯಾರು ಬಿಟ್ಟು ಹೋಗಲಿಲ್ಲ, ಇದು ಅವರಿಗೆ ಇವರಿಗೆ ಅಂತ ಮಾಡಿದ್ದಲ್ಲ. ಈಗ ಇಂದಿರಾ ಕ್ಯಾಂಟೀನ್ ಅದ್ಭುತವಾದ ಕಲ್ಪನೆ. 5 ರೂಪಾಯಲ್ಲಿ ಚಹಾ, 10 ರೂಪಾಯಲ್ಲಿ ತಿಂಡಿ. ಅದು ಸಹ ಹೇಗೆ ಒಂದು ಸ್ಟಾರ್ ಹೋಟ್ಲಿನ ಟೇಬಲಲ್ಲಿ ಕೂತ್ಕೊಂಡು, ಅದು ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ, ಯಾರು ಹೋಗಿ ತಿನ್ಬೋದು. ಈ ಕಲ್ಪನೆ ನಮ್ಮ ಯಾವುದರಲ್ಲಿ ಅವರ ಮ್ಯಾನಿಫೆಸ್ಟೋದಲ್ಲಿ ಅಥವಾ ಅವರ ಚುನಾವಣೆ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ಆದರೂ ಅದನ್ನು ಮಾಡಿಕೊಟ್ರು. ಸಾಲ ಮನ್ನಾ ಇದೂ ಅಲ್ಲ, ಇದನ್ನು ಮಾಡಿಕೊಟ್ರು. ಹಾಗೆ ಕೃಷಿ ಭಾಗ್ಯ, ವಿದ್ಯಾಸಿರಿ, ಇಂಥ 10 ಹಲವಾರು ಯೋಜನೆ. ಅದ್ಭುತ ಅದ್ಭುತ ಅದ್ಭುತ. ನಮ್ಮ ಕಾರ್ಕಳದಲ್ಲಿ ಆದ ಇಷ್ಟು ವೆಂಟೆ ಡ್ಯಾಮ್ಸ್ ಇದೆಲ್ಲ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಮಾಡಿದ್ದು. ಇಷ್ಟು ಸ್ಟೇಟ್ ಹೈವೇ ಪ್ರಾಜೆಕ್ಟ್ಸ್ ಇದೆಲ್ಲ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ. ಇಷ್ಟು MDR ರೋಡ್ಸನ್ನು ರಿನ್ಯೂವಲ್ ಮಾಡಿದ್ದು ಇದೆಲ್ಲ ಸಿದ್ದರಾಮಯ್ಯನ ಸರ್ಕಾರ. ಇಷ್ಟು CMGS ರೋಡ್ಸ್ ಎಲ್ಲ ಇಲ್ಲಿ ದುರ್ಗದಲ್ಲಿ ಇವತ್ತು ಹೋಗಿದ್ದು ಒಂದು ಫಂಕ್ಷನ್ಗೆ, ಕಾಂಕ್ರೀಟ್ ರೋಡ್ 5 ಕಿಲೋಮೀಟರ್ ಅದ್ಭುತ. ಯಾರ್ದು? ಕರ್ನಾಟಕ ಸರ್ಕಾರ. ಆ ಬೋರ್ಡನ್ನು ಚಿಕ್ಕದಾಗಿ ಬರೀತಾರೆ, ಬೇರೆಯವರು ಮಾಡಿದ ಬೋರ್ಡನ್ನು ದೊಡ್ಡದಾಗಿ ಹಾಕ್ತಾರೆ. ಇದಕ್ಕೆಲ್ಲ ಒಂದು ತಾತ್ವಿಕದ ಒಂದು ಅಂದರೆ ಅಂತ್ಯ ಬೇಕು, ಅಥವಾ ಇದು ಕೊನೆಗೊಳ್ಳಬೇಕು. ಕಾರ್ಕಳದಲ್ಲಿ ಸತ್ಯ ಬೆರೀಬೇಕು. ಇದಕ್ಕಾಗಿ ನಾವು ಜನರು ನಮ್ಮನ್ನು ಬೆಂಬಲಿಸಬೇಕಂತ ಹೇಳ್ತೇನೆ. ಸೊ BJP ವಿಷಯಕ್ಕೆ ಬರೋದಾದರೆ ಅಮಿತ್ ಶಾ, ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಮತಗಳನ್ನು ಪಡೆಯಲಾಗ್ತದೆ ಅಥವಾ ಅವರ ಅಲೆ ಇನ್ನೂ ಇದೆ, ಗಾಳಿ ಬೀಸುತ್ತಾ ಇದೆ ಅಂತ ಹೇಳ್ತಾರೆ. ಸೊ ಆ ಗಾಳಿಯನ್ನು ತಡೆಯುವ ಶಕ್ತಿ ನಿಮ್ಮಲ್ಲಿ ಇದೆ ಅಂತಿದ್ದಾರೆ. ಖಂಡಿತ. ನೋಡಿ ಸರ್, ಜನ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಜನ ಯಾರು ಮುಂಚಿನಾಗಿ ಏನಿಲ್ಲ, ಈಗ ಮೀಡಿಯಾಗಿ ಎಲ್ಲ ನೋಡ್ತಾರೆ, ಯಾರು ಹೇಳಿದ ಕೆಲಸವನ್ನು ಮಾಡಿದ್ದಾರೆ, ಅಲ್ಲ ಯಾರು ಪ್ರಚಾರಕ್ಕೆ ಸೀಮಿತವಾಗಿದ್ದಾರೆ ಅಂತ. ನೀವು ನೋಡಿ, ಸಿದ್ದರಾಮಯ್ಯನವರ ಅದ್ಭುತವಾದ ಕಲ್ಪನೆ. ಈಗ 4.25 ವರ್ಷ ಆಗ್ತಾ ಬಂತು. ಸುರೀನ 3.25 ವರ್ಷ ಅಥವಾ 4 ವರ್ಷದಲ್ಲಿ ಯಾವುದೇ ಪ್ರಚಾರ ಮಾಡಲಿಲ್ಲ, ಬರೀ ಕೆಲಸ ಮಾಡ್ತಾ ಬಂದರು. ಈಗ ಇತ್ಲಾಗೆ ಒಂದು 7-8 ತಿಂಗಳಿಂದ ಪ್ರಚಾರ ಮಾಡ್ತಿದ್ದಾರೆ. ಇದು ನಿಜವಾದ ಒಬ್ಬ ರಾಜಕೀಯ ಧುರೀಣನ ಒಂದು ಇಚ್ಛಾ ಶಕ್ತಿ. ನಾನು ಏನು ಮಾಡಬೇಕಂತ. ಅದೇ ನರೇಂದ್ರ ಮೋದಿಯವರ ಗೌರ್ಮೆಂಟ್ ಶುರುವಾದ ದಿವಸದಿಂದ ಪ್ರಚಾರ, ಇವತ್ತಿನ ತನಕ ಪ್ರಚಾರ. ಏನೆಲ್ಲ ಆಯಿತು, ಏನೆಲ್ಲ ಆಗಿದೆ, ಎಲ್ಲ ಆಗ್ತದೆ. ಇನ್ನು 15 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ದೇಶ ಹೀಗೆ ಆಗ್ತದೆ ಅಂತ ಹೇಳಬೇಕಾದ್ರೆ ಈಗ ಆಗ್ಯಾರ ಎಂತಕ್ಕೆ? ಈಗ ಏನು ಮಾಡ್ತಿದ್ದೇವೆ, ಈಗ ಏನು ಆಗ್ತಾ ಉಂಟು ಇದನ್ನು ಹೇಳಬೇಕು ನಾವು. ಈಗ ಏನು ಆಗ್ತದೆ ಅದನ್ನು ಮಾಡ್ತಾ ಮಾಡ್ತಾ ಮುಂದಿನದನ್ನು ಹೇಳಬೇಕು. ಅದು ಬಿಟ್ಟು ನಮ್ಮ ದೇಶ 2030ಕ್ಕೆ ಹೀಗಾಗ್ತದೆ, 2025ಕ್ಕೆ ಹೀಗಾಗ್ತದೆ, ಅದು ಖಂಡಿತ ಆಗ್ತದೆ. ಅದು ಯಾರು ಮಾಡೋದಲ್ಲ, ಅದು ಮಾಡಬೇಕಾದ್ರೆ ಅದು ಆಗ್ತದೆ ಅದರಷ್ಟಕ್ಕೆ. ಗೊತ್ತಾಗಿಲ್ಲ ನಿಮಗೆ? ಆ ನಿಟ್ಟಿನಲ್ಲಿ ಖಂಡಿತ ಸಿದ್ದರಾಮಯ್ಯರ ಸರ್ಕಾರದ ಕೆಲಸ ಅದ್ಭುತ ಅದ್ಭುತ. ಒಬ್ಬ ಮಂತ್ರಿ ರಾಜೀನಾಮೆ ಇಲ್ಲ, ಖಾಲಿ 2 ಬೈ ಎಲೆಕ್ಷನ್. ಅದು ಒಬ್ಬರು ತೀರಿಕೊಂಡದಾಗಾಯಿತು, ಇನ್ನೊಬ್ಬರು ಪಕ್ಷಾಂತರ BJP ಮಾಡಿಗಾದ. ಅದು ಬಿಟ್ಟು 4.25 ವರ್ಷದಲ್ಲಿ ಇಷ್ಟೊಂದು ಚಂದ ಮಾಡಿ ಸರ್ಕಾರ ಮಾಡಿದನು. ನಮಗೆ ಪುಸ್ತಕ ಇಟ್ಕೊಂಡು ಸುರಿಗೆ ಬರಿ ಅಂತ ಹೇಳಿದರೆ ಬರೀಲಿಕ್ಕೆ ಆಗ್ತಿರಲಿಲ್ಲ. ಅಂಥ ಕೆಲಸವನ್ನು ಅವರು ಮಾಡಿ ತೋರಿಸಿದ್ದಾರೆ ಇವತ್ತು. ಇದು ಅದ್ಭುತ. ನಿನ್ನೆ ರಾಹುಲ್ ಗಾಂಧಿ ಬಂದು ಹೋದ್ದು ನಮ್ಮ ಎಲ್ಲ ಒಂದು ಕಾಂಗ್ರೆಸ್ಸಿನ 2 ಜಿಲ್ಲೆಯ ಒಂದು ಏನು ಹೇಳ್ತಾರೆ, ಇಲ್ಲಿದ್ದ ವಾತಾವರಣ ಬದಲಾಗಿದೆ. ನಾಳೆಯಿಂದ ನೀವು ನೋಡಿ, ನಮ್ಮ ಕಾರ್ಯಕರ್ತರೆಲ್ಲ ಉತ್ಸಾಹ ಕೆಲಸ ಮಾಡ್ತಾರೆ. ಖಂಡಿತ ಜಿಲ್ಲೆಯ 13ಕ್ಕೆ 13 ಸೀಟನ್ನು ನಾವು ಗೆಲ್ತೇವೆ. EVM ಮಷೀನ್ ಬಗ್ಗೆ ಒಂದು ಆಕ್ಷೇಪಗಳಿದ್ದಾವೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಈಗಾಗಲೇ ಹೇಳಿದೆ, ಇದು ಭಾರತ ದೇಶ, ಇದು ದೈವೀ ಶಕ್ತಿಯಾದ ದೇಶ. ಇಲ್ಲಿ ಅದ್ಭುತವಾದ ಶಕ್ತಿ ಇದೆ. ಇಲ್ಲಿ ಯಾರು ಕಣ್ಣು ಮುಚ್ಚಿ ಅಂತ ಹೇಳ್ತಾರಲ್ಲ, ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ, ಹೀಗೇನೆಲ್ಲ ನೀವು ಗಾದೆಯಲ್ಲಿ ಕೇಳಿದಿರಲ್ಲ, ಹಾಗೆ ಯಾರು ಮಾಡಲಿಕ್ಕೆ ಹೋಗಬಾರ್ದು. ಸತ್ಯ ಧರ್ಮದಲ್ಲಿ ಬದುಕಬೇಕು. ಆದಷ್ಟು ನಾವು ಒಂದು ದೇವರಿಗೆ ಸರಿಯಾಗಿ ಅಥವಾ ಜನರಿಗೆ ಬಾಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದರಿಂದ EVM ಮೆಷಿನ್ ಮಾಡುವವರಾದರೂ ಆ ಬಗ್ಗೆ ನಾನು ಹೇಳುವುದಿಲ್ಲ, ಯಾಕಂದರೆ ಇದು ಮಾತನಾಡೋ ಸಮಯವಲ್ಲ. ಆ ಬಗ್ಗೆ ನನಗೇನು ನನ್ನ ಕಮೆಂಟ್ ಇಲ್ಲ ಆ ಬಗ್ಗೆ. ಸೊ ಕೊನೆಯದಾಗಿ ನಿಮ್ಮ ಮತದಾರರಿಗೆ ಅಥವಾ ನಾಗರಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಕಾರ್ಕಳದ ನಾಗರಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಕಾರ್ಕಳ ನಾಗರಿಕರ ಹತ್ರ ನಂದು ಒಂದೇ ವಿನಂತಿ, ಮುಂದಿನ ಚುನಾವಣೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿ ಕೊಡಬೇಕು. ಅವಕಾಶವನ್ನು ಹೇಗೆ ಬಳಸಿಕೊಳ್ತೇನೆ, 5 ವರ್ಷದ ಒಂದು ಅವಕಾಶವನ್ನು ಕೊಡಿ, ಮತ್ತು ನೀವು ನೋಡಿ.